meeting call to order. Prayer Sudha Satish ಮತ್ತು ಪ್ರಮೀಳಾ. ತಂಗಮುಖನೇ ಮಹಾಗಣಪತಿ ಮೋದಕ ಪ್ರಿಯನೇ ವಂದನೆ. ಮಾತಂಗಮುಖನೇ ಮಹಾಗಣಪತಿ ಮೋದಕ ಪ್ರಿಯನೇ ವಂದನೆ. ಪಾಶಾಂಕುಶಧರ ಪಾರ್ವತಿ ನಂದನ ಪಾಪವಿದೂರನೆ ಪರಮಾತ್ಮನೆ ನಿನ್ನ ಪಾದಕ್ಕೆ ನಮಿಸುವೆ ಗಣೇಶನೆ ನೀ ಪೊರೆ ನಮ್ಮನೆ. ಮಾತಂಗಮುಖನೇ ಮಹಾಗಣಪತಿ ಮೋದಕ ಪ್ರಿಯನೇ ವಂದನೆ. ಎಲ್ಲರಿಗೂ ಒಂದು ವಿಶೇಷವಾದ ದಿನ, ರೋಟರಿ ಯುವ ಕುಟುಂಬ ಸಮ್ಮಿಲನ ಹಾಗೂ ದೀಪಾವಳಿಯ ಸಂಭ್ರಮ. ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಝೋನಲ್ ಲೆಫ್ಟಿನೆಂಟ್ ಆದ ಹರ್ಷಕುಮಾರ್ ರೈ ಹಾಗೂ ಪಾಸ್ಟ್ ಪ್ರೆಸಿಡೆಂಟ್ ಆದ ಭರತ್ ಪೈ ಹಾಗೂ ಅಶ್ವಿನಿ, ಕಾರ್ಯದರ್ಶಿ ಆದಂತಹ ಅಶ್ವಿನಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಸತೀಶಣ್ಣ ಇವರಿಗೂ ಕ್ಲಬ್ಬಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸತೀಶಣ್ಣ, ಎಲ್ಲರಿಗೂ ಒಂದು ಹೂವನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ ವೇದಿಕೆಯಲ್ಲಿರುವವರಿಗೆ. ಸುಧಾಕರ್ ರೈ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಇವರೊಂದು ಹೂವನ್ನು ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಭರತ್ ಪೈ ಹಾಗೂ ಝೋನಲ್ ಲೆಫ್ಟಿನೆಂಟ್ ಹರ್ಷಕುಮಾರ್ ರೈ ಇವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಸರ್, ಅವರಿಗೊಂದು ಅಧ್ಯಕ್ಷರಿಗೆ ಹಾಗೆ ಕೆರೊಕೆ ನೈಟ್ ಹಾಗೂ ಫನ್ ಟೈಮ್ ಮನೋರಂಜನಾ ಕಾರ್ಯಕ್ರಮವನ್ನು ನೀಡಲು ನಮ್ಮ ಜೊತೆ ಪೂರ್ಣಿಮಾ ಕೃಷ್ಣರಾಜ್ ದಂಪತಿಗಳು ಇದ್ದಾರೆ. ಇವರಿಗೂ ಕ್ಲಬ್ಬಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಜೊತೆ ರೋಟರಿ ಕುಟುಂಬದವರು ಕೂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸುಧಾ ಮೇಡಮ್ ಹಾಗೂ ಸತೀಶ್ ರೈ ಕಟ್ಟವ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕ್ಲಬ್ಬಿನ ಸದಸ್ಯರಾದ ಡಾಕ್ಟರ್ ಪ್ರಥಮ್ ಶೆಟ್ಟಿಯವರು ಅಕ್ಟೋಬರ್ 20ರಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುತ್ತಾರೆ. ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ದೇವಿಚರಣ್ ದಂಪತಿಗಳು ಅಕ್ಟೋಬರ್ 15ರಂದು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸಿಕೊಂಡಿರುತ್ತಾರೆ. ಇವರು ಕೂಡ ಬರಲಿಲ್ಲ, ಮತ್ತೆ ಕರೆಯುವವರು. ನಮ್ಮ ಕಾರ್ಯದರ್ಶಿ ಅಶ್ವಿನಿಯವರು ಅಕ್ಟೋಬರ್ 23ರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುತ್ತಾರೆ. ಇವರೊಂದು ಸಣ್ಣ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಅಶ್ವಿನಿ, ಝೋನಲ್ ಸ್ಪೋರ್ಟ್ಸ್ ನಾವು ಹೋಸ್ಟ್ ಮಾಡುವಂಥ ಝೋನಲ್ ಸ್ಪೋರ್ಟ್ಸ್ ಕಾರ್ಯಕ್ರಮ ಇದೇ ಬರುವ ಶನಿವಾರ 29 ಹಾಗೂ ಆದಿತ್ಯವಾರದಂದು ನಡೆಯಲಿದೆ. ಕ್ಲಬ್ಬಿನ ಎಲ್ಲ ಸದಸ್ಯರು ಭಾಗವಹಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆ ಕಲ್ಚರಲ್ ಪ್ರೋಗ್ರಾಮ್ ಇದೇ ನವೆಂಬರ್ 6ಕ್ಕೆ ಸುಳ್ಯದಲ್ಲಿ ನಡೆಯಲಿದೆ. ಇದರಲ್ಲಿ ಕೂಡ ಎಲ್ಲ ಸದಸ್ಯರು ಭಾಗವಹಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಇವತ್ತಿನ ಈ ದೀಪಾವಳಿ ಸಂಭ್ರಮವನ್ನು ಬಹಳ ಅದ್ದೂರಿಯಿಂದ ಹಾಗೂ ಬಹಳ ಪ್ರೀತಿಯಿಂದ ಖುಷಿಯಿಂದ ಆಯೋಜನೆ ಮಾಡಿದಂತಹ ಸತೀಶ್ ರೈ ದಂಪತಿಗಳು ಒಂದು ಸಣ್ಣ ಕಾಣಿಕೆಯನ್ನು ಕ್ಲಬ್ಬಿನ ಪರವಾಗಿ ತಗೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಹೌದು, ಸುಧಾ ಮೇಡಮ್ ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿ. ಇವರದ್ದು
ತಮ್ಮ ಸುಧಾಕರ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಶ್ವೇತಾ ಕೂಡ ಅವರು ಮಿಸಸ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೀನಿ. ಈಶ್ವರಿ ಮೇಡಮ್ ಅವರೇ, ಕಾರ್ಯದರ್ಶಿ ಅಶ್ವಿನಿ ಮುಳಿ ಅವರೇ, ಹಿಂದಿನ ಅಧ್ಯಕ್ಷರಾಗಿರತಕ್ಕಂಥ ಭರತ್ ಪೈಗಳೇ, ಝೋನಲ್ ಲೆಫ್ಟಿನೆಂಟ್ ಹರ್ಷಕುಮಾರ್ ಐಗಳೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ರೋಟರಿ ಮಿತ್ರರೇ, ಬಂಧುಗಳೇ, ನಮ್ಮ ಆ್ಯಂಕರ್ ಕೃಷ್ಣರಾಜ್ ಸುಳ್ಳಿ ಅವರೇ, ನನ್ನನ್ನು ಹಾಡುಗಾರರಾಗಿ ರೂಪಿಸಿದಂಥ ಒಂದು ಚಂದ್ರಶೇಖರ್ ಹೆಗ್ಡೆ ಅವರು, ಇನ್ನೊಂದು ಸುನೀತಾ ಮೇಡಮ್ ಮತ್ತು ಪ್ರವೀಣ್ ಅವರು ದಂಪತಿಗಳೇ, ಭಾಳಷ್ಟು ಖುಷಿಯ ದಿವಸ ಇವತ್ತು. ನಮ್ಮ ಮನೆಯಲ್ಲಿ ರೋಟರಿಯ ಬಂಧುಗಳು ಸೇರಿದ್ದೀರಿ. ಬಹಳಷ್ಟು ದೂರದಿಂದ ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಕೆಲವರು ಬರಲಿಕ್ಕೆ ನಮ್ಮೊಟ್ಟಿಗೆ ಸೇರಲಿಕ್ಕಿದ್ದಾರೆ. ಇನ್ನು ಬರಲಿರುವವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಸದಸ್ಯರಾಗಿರುವಂಥ ಸತೀಶ್ ರೈ ಕಟ್ಟಾವು ಮತ್ತು ಮನೆಯವರು ಆಯೋಜಿಸಿರುವಂಥ ಈ ಕುಟುಂಬ ಸಮ್ಮಿಲನ ಮತ್ತು ದೀಪಾವಳಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಎಲ್ಲ ರೋಟರಿಯ ಹಿರಿಯ ಕಿರಿಯ ಬಂಧುಗಳೇ ಹಾಗೂ ವೇದಿಕೆಯಲ್ಲಿರುವಂಥ ನಮ್ಮ ಕ್ಲಬ್ಬಿನ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಹಾಗೆ ನಿಕಟಪೂರ್ವ ಅಧ್ಯಕ್ಷರೇ, ತಮಗೆಲ್ಲರಿಗೂ ನಾನು ಮೊದಲಿಗೆ ಈ 2ನೇ ಬಾರಿ, ಈಗಾಗಲೇ ನಾನು ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶುಭಾಶಯ ತಿಳಿಸಿದ್ದೆ. ದೀಪಾವಳಿಯ ಶುಭಾಶಯವನ್ನು ಇನ್ನೊಮ್ಮೆ ನಿಮಗೆಲ್ಲ ತಿಳಿಸುತ್ತಾ, ಬೆಳಕಿನ ಹಬ್ಬ ದೀಪಾವಳಿ ಅಂದರೆ ಅದು 2-3 ದಿನದ ಆಚರಣೆ ಅಲ್ಲ. ಎಣ್ಣೆ ಸ್ನಾನ ಮಾಡುವುದಿರ್ಬೋದು, ಲಕ್ಷ್ಮೀ ಪೂಜೆ ಇರ್ಬೋದು, ಬಲಿಯಂದ್ರ ಪೂಜೆ ಇರ್ಬೋದು, ಗೋಪೂಜೆ ಇರ್ಬೋದು, ಕೊನೆಯದಾಗಿ ತುಳಸಿ ಪೂಜೆ ಇರ್ಬೋದು. ಹೀಗೆ 7-8 ದಿವಸಗಳ ಒಂದು ಸಂಭ್ರಮ ಆಚರಣೆ ಇದ್ದರೆ ಅದು ದೀಪಾವಳಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕುಟುಂಬ ರೋಟರಿ ಅಂದರೆ ರೋಟರಿ ಯುವ ಅಂದರೆ ಒಂದು ಕುಟುಂಬ ಇದ್ದ ಹಾಗೆ ನಮ್ಮೆಲ್ಲ ರೋಟರಿಯ ಸದಸ್ಯರನ್ನು ಮನೆಗೆ ಕರೆದು ಅವರಿಗೆ ಆತಿಥ್ಯವನ್ನು ನೀಡಿ ಈ ಒಂದು ದೀಪಾವಳಿಯ ಸಂಭ್ರಮಕ್ಕೆ ಹೊಸ ಒಂದು ಮೆರುಗನ್ನು ಕೊಟ್ಟವರು ನಮ್ಮ ಸತೀಶ್ ರೈ ಅವರು. ಸದಾ ಹಸನ್ಮುಖಿ, ಒಬ್ಬ ಯಶಸ್ವಿ ಉದ್ಯಮಿ ಮಾತ್ರ ಅಲ್ಲ, ತನ್ನ ವೃತ್ತಿ ಕ್ಷೇತ್ರದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ಗೌರವಿಸಲ್ಪಟ್ಟವರು ನಮ್ಮ ಸತೀಶ್ ಅಣ್ಣನವರು. ಇನ್ನೊಂದು ಅವರ ವಿಶೇಷತೆ ಅಂದರೆ ಅವರ ಜೀವನದ ಪ್ರತಿ ದಿನ ಪ್ರತಿ ಕ್ಷಣವನ್ನು ಆನಂದಿಸುವಂಥ ಒಬ್ಬ ವ್ಯಕ್ತಿ. ಅದಕ್ಕೆ ಕಾರಣ ಅವರ ಧರ್ಮಪತ್ನಿ ಸುಧಾಕ್ಕ ಕೂಡ ಕಾರಣ ಅಂತ ನಾನು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಪ್ರತಿ 1-2-3 ದಿವಸಕ್ಕೊಮ್ಮೆ ಸತೀಶ್ ರೈ ಅವರ ಹತ್ರ ಮಾತಾಡ್ತಾ ಇರ್ತೇನೆ. ಆಗ ಅವರು ಹೇಳುವುದೊಂದೇ, ನನ್ನ ಪತ್ನಿ ಅದೃಷ್ಟ ಲಕ್ಷ್ಮಿ, ಅವಳನ್ನು ಕೈ ಹಿಡಿದ ಮೇಲೆ ನನ್ನ ಬದುಕಿನಲ್ಲಿ ಒಂದು ಹೊಸ ಪರ್ವ ಆರಂಭ ಆಗಿದೆ ಅಂತ. ಒಂದು ನಾಣ್ಣುಡಿ ನೀವು ಕೇಳಿರ್ಬೋದು, ಪ್ರತಿ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ಹೆಣ್ಣಿನ ಪಾತ್ರ ಇರ್ತದೆ ಅಂತ. ಹಾಗಾಗಿ ಅದಕ್ಕೆ ಕಲಶ ಬಿಟ್ಟಂತೆ ನಮ್ಮ ಸುಧಾ ರೈ ಅವರು ಸತೀಶ್ ರೈ ಅವರ ಬಾಲು ಬೆಳಗಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಪ್ರೀತಿಗೆ ಎಷ್ಟೇ ದೂರ ಇದ್ರೂ ಅದು ಹತ್ತಿರ ಆಗ್ತದೆ ಅಂತೆ. ಇವತ್ತು ಸತೀಶಣ್ಣ ನಮಗೆ ಮನೆ ಪುತ್ತೂರಿಂದ ಇಷ್ಟು ದೂರ ಇದ್ರು ನಮ್ಮ ರೋಟರಿಯ ಸದಸ್ಯರೆಲ್ಲ ಇಲ್ಲಿ ಬಂದಿದ್ದಾರೆ ಅಂತ ಇದ್ರೆ ಅದಕ್ಕೆ ಕಾರಣ ಅವರ ಮೇಲಿಟ್ಟಿರುವಂಥ ಪ್ರೀತಿ ಇರ್ಬೋದು, ಅಭಿಮಾನ ಇರ್ಬೋದು. ಇನ್ನು ಮುಂದೆಯೂ ಕೂಡ ನಿಮ್ಮ ಈ ಒಂದು ಸುಖ ಸಂಸಾರ, ತುಂಬು ಸಂಸಾರ ಇನ್ನಷ್ಟು ಸುಖಮಯವಾಗಲಿ. ಅದರ ಜೊತೆಯಲ್ಲಿ ಪ್ರತಿ ವರ್ಷ ನಮ್ಮನ್ನೆಲ್ಲ ರೋಟರಿ ಸದಸ್ಯರನ್ನು ಕರೆದು ದೀಪಾವಳಿಯನ್ನು ಸಂಭ್ರಮಿಸುವಂಥ ಯೋಗ ಭಾಗ್ಯ ನಿಮಗೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೋಟರಿ. ಬರುವ ವಾರ ಅಂದರೆ ಸೋಮವಾರ ಅಕ್ಟೋಬರ್ 31ನೇ ತಾರೀಕು ನಮ್ಮ ಮನೆಯಲ್ಲಿ ಒಂದು
ತುಳಸಿ ಪೂಜೆಯ ಮಹತ್ವದ ಬಗ್ಗೆ ಒಂದು ಪ್ರವಚನದೊಂದಿಗೆ ರೋಟರಿ ಡಿನ್ನರ್ ಮೀಟಿಂಗ್, ಅಂದರೆ ರೋಟರಿ ಕ್ಲಬ್ ಈಸ್ಟ್ ಮತ್ತು ರೋಟರಿ ಯುವ ಇದರ ಸಹಯೋಗ 2 ಕ್ಲಬ್ಗಳು ಸೇರಿ ನಮ್ಮ ಮನೆಯಲ್ಲಿ, ಅಂದರೆ ಸಾಮೆತಡ್ಕದಲ್ಲಿ ನಮ್ಮ ಮನೆ ಹಿರಣ್ಮಯಂನಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹೋಸ್ಟ್ ಮಾಡ್ತಾ ಇದ್ದೇವೆ. ಇವತ್ತು ದೀಪಾವಳಿ ಹಬ್ಬ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ತುಳಸಿ ಪೂಜೆಯ ಬಗ್ಗೆ ಅದನ್ನು ಆಚರಿಸುವ ಮೂಲಕ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರನ್ನು ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ನಾನು, ನನ್ನ ಪತಿ ಕೃಷ್ಣನಾರಾಯಣ್, ನಿಮ್ಮ ಎಲ್ಲರನ್ನು ರೋಟರಿ ಕ್ಲಬ್ ಯುವದ ಸದಸ್ಯರು ಬನ್ನಿ. ಅದಕ್ಕೆ ಗೆಸ್ಟ್ ಆಗಿ ನಮ್ಮ DG ಅವರಾದ ಪ್ರಕಾಶ್ ಕಾರಂತ್ ಹಾಗೂ ಪ್ರವಚನ ನೀಡಲು ಕಶೆಕುಡಿ ಸೂರ್ಯನಾರಾಯಣ್ ಭಟ್ ಇವರು ಧಾರ್ಮಿಕ ಸಮಿತಿಯ ಸದಸ್ಯರು, ಕರ್ನಾಟಕ ಧಾರ್ಮಿಕ ಸಮಿತಿಯ ಸದಸ್ಯರು, ನಿಮಗೆಲ್ಲರಿಗೂ ಪರಿಚಯ ಇದೆ. ಅವರು ಒಂದು ಟಾಕ್ ನೀಡಲಿಕ್ಕೆ ಇದ್ದಾರೆ. ತುಳಸಿ ಪೂಜೆ ಬಗ್ಗೆ ಒಂದು ಮಹತ್ವದ ಬಗ್ಗೆ ಹೇಳ್ತಾರೆ. ಅದರ ನಂತರ ದೀಪಾವಳಿ ಆಚರಿಸಿ ಶುದ್ಧ ಸಸ್ಯಾಹಾರಿ ಭೋಜನವನ್ನು ಸ್ವೀಕರಿಸಿ ನೀವೆಲ್ಲ ತೆರಳಬೇಕು. ಹಾಗೆ ಸೋಮವಾರ ಎಲ್ಲರನ್ನು ನಾನು ನಮ್ಮ ಆತಿಥ್ಯವನ್ನು ಸ್ವೀಕರಿಸಲು ಸೋಮವಾರ 31ನೇ ತಾರೀಕು 6:30ಗೆ ಎಲ್ಲರೂ ನಮ್ಮ ಮನೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಚಂದ್ರಣ್ಣನೂ, ಕೃಷ್ಣರಾಜ್ ಸುಲ್ಯನೂ ಮತ್ತು ಪ್ರವೀಣ್ ದಂಪತಿಗಳನ್ನು ಇಲ್ಲಿ ಜಸ್ಟ್ ಗುರುತಿಸಬೇಕಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ವೇದಿಕೆ ಬರಬೇಕಂತ ವಿನಂತಿಸ್ತಾ ಇದ್ದೇನೆ. ಕೊಡುವಂಥವರು ಪ್ರವೀಣ್ ಅವರು ಅದ್ಭುತ ಕಲಾವಿದ, ಒಂದು ಎಲ್ಲ ರೀತಿಯ ಕಲೆಗಳನ್ನು ಕರಗತ ಮಾಡಿಕೊಂಡಂಥ ಪ್ರವೀಣ್ ನಮ್ಮ ಮಕ್ಕಳಿಗೆ ಸಂಗೀತವನ್ನು ಎಲ್ಲ ಹೇಳಿಕೊಡ್ತಾ ಇದ್ದಾರೆ. ಕೃಷ್ಣರಾಜ್ ಸುಲ್ಯ, ನಾನು ಆ್ಯಂಕರಿಂಗಲ್ಲಿ ನೀವು ನೋಡಿರ್ಬೋದು, ನಾನು ಮಂಗಳೂರಿಂದ ಎಲ್ಲ ಕಡೆ ನೋಡಿದ್ದೇನೆ, ಎಷ್ಟೋ ಜನ ಆ್ಯಂಕರನ್ನು ನೋಡಿದ್ದೇನೆ, ಆದರೆ ಅವರೆಲ್ಲನ್ನು ಮೀರಿದಂಥ ವ್ಯಕ್ತಿತ್ವ ಕೃಷ್ಣರಾಜ್ ಸುಲ್ಯ. ಯಾಕೆಂತೇಳಿದ್ರೆ ಎಷ್ಟೋ ಆ್ಯಂಕರ್ ಇರ್ಬೋದು, ಅವರಲ್ಲಿ ಕೆಲವು ನಮ್ಮ ವಿಶೇಷ ಗುಣ ಅಂತ ಹೇಳಿದ್ರೆ ಕೃಷ್ಣರಾಜರದು ಎಲ್ಲರನ್ನು ನಗಿಸ್ತಾರೆ, ಯಾರಿಗೂ ನೋವಿಲ್ಲದೆ ಅಷ್ಟೊಂದು ಖುಷಿಯಾಗಿ ಕೊಂಡು ಹೋಗ್ತಂಥ ಅದ್ಭುತ ಶಕ್ತಿ. ಅವರು KVGಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರ್ಗಳಿಗೆ ಮಾಸ್ಟರ್ ಆಗಿದ್ದಾರೆ. ಸೊ ಅಂಥ ಒಂದು ಅದ್ಭುತ ಶಕ್ತಿ ಅವರು. ಕಳೆದ ವರ್ಷ ಅವರು VK ಜೋಡಿದ್ದಾರೆ, ಅವರು ಅವರ ಪತ್ನಿ ವಿಜೇತರಾಗಿದ್ದಾರೆ. ನಮ್ಮ 4-5 ಫಂಕ್ಷನ್ಗೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ನನಗೆ ಅತ್ಯಂತ ಸಂತೋಷದ ದಿವಸ ಇವತ್ತು. 3 ಅದ್ಭುತ ಒಂದು ಕಲಾವಿದರನ್ನು ನಾನು ಗೌರವಿಸ್ತೇನೆ. ವಂದನೆಗಳು. ಆಚರಿಸುತ್ತಿರುವ ಸತೀಶ್ ರೈ ಕಟಾವು ಹಾಗೂ ಅವರ ಮನೆಯವರಿಗೆ ರೋಟರಿ ಯುವದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ವೇದಿಕೆಯಲ್ಲಿ ನಮ್ಮ ಹಿತೈಷಿಗಳಾದ ನಮ್ಮ ಸದಸ್ಯರಾದ ZL ಹರ್ಷಕುಮಾರ್ ರೈ ಅವರಿಗೆ ಧನ್ಯವಾದಗಳು. ಹಾಗೆ IPP ಭರತ್ ಪೈ ಇವರಿಗೂ ಧನ್ಯವಾದಗಳು. ಹಾಗೆ ಇವತ್ತು ಮನರಂಜನೆ ಕಾರ್ಯಕ್ರಮ ನೀಡಿ ಈ ಕುಟುಂಬ ಸಮ್ಮಿಲನವನ್ನು ಪೂರ್ಣಗೊಳಿಸಲಿದ್ದಾರೆ ಚಂದ್ರಶೇಖರ್ ಹೆಗ್ಡೆ, ಕೃಷ್ಣರಾಜ್ ಹಾಗೂ ಭರತ್ ಅವರು ಮನರಂಜನೆ ಕಾರ್ಯಕ್ರಮ ನೀಡಲಿದ್ದಾರೆ. ನಿಮಗೆ ಕೃತಜ್ಞತೆಯನ್ನು ಈಗ ಸಲ್ಲಿಸುತ್ತಿದ್ದೇನೆ. ರಾಜೇಶ್ವರಿ ಆಚಾರ್ಯ ಅಧ್ಯಕ್ಷರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿ ಬಂದಿರುವ ಎಲ್ಲ ಯುವದ ಸದಸ್ಯರು, ಹಿತೈಷಿಗಳು ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ ಇದ್ದೇನೆ. ಈ ವೇದಿಕೆ ಸಭಾ ಕಾರ್ಯಕ್ರಮದ ನಂತರ ಸತೀಶ್ ರೈ ಕಟಾವು ಆತಿಥ್ಯದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಈ ಕಲಾವಿದರು ನಡೆಸಿಕೊಡಲಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದ.
ಇರುವಂತಹ ನಾನು ಸುಳ್ಳಿದ KVG ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಆಗಿರುವಂತಹ ಮಿಸ್ಟರ್ ಸ್ವಲ್ಪ ಮಾತಾಡಿಯಲ್ಲ. ಎಸ್, ಪ್ರೀತಿ ಇರುವರು ಕೃಷ್ಣನ 3-4-5ನೇ ಬಾರಿ ಬರ್ತಾ ಇದ್ದೇನೆ. ಅದೇ ಒಂದು ಭಯ. ಅದರ ಜೊತೆಗೆ ಈಗ ನನ್ನನ್ನು ಹೊಗಳಿದ್ದು ನೋಡಿದ ಮೇಲೆ ಮತ್ತೆ ತುಂಬಾ ಒಳಗಿಂದ ಭಯ ಸ್ಟಾರ್ಟ್. ಬಂದಾಗ ಹೇಳಿದ್ರು, ಅಲ್ಲ ಕಾಲ್ ಮಾಡಿದಾಗ ಹೇಳಿದ್ರು ಡಿಫ್ರೆಂಟ್ ಆಗಿ ಕಾರ್ಯಕ್ರಮ ಕೊಡಬೇಕು ಅಂತ. ನಾನು ಆಕ್ಚುಲಿ ಪ್ಲಾನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳಬೇಕು ಅನ್ಕೊಂಡೆ. ಯಾಕಂತ ಹೇಳಿದ್ರೆ ಹೋಗಿ ನಿಂತು ಕೂಡಲೇ ಡಿಫ್ರೆಂಟ್ ಕಾಣಿಸ್ಬೇಕಿದ್ರೆ ಈ ತರ ಯಾರು ಇದುವರೆಗೂ ಮಾಡಿರ್ಲಿಕ್ಕಿಲ್ಲ. ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವು ಪ್ರಯತ್ನಿಸ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗೆ ಇರುವುದರಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ. ದಯವಿಟ್ಟು ಮಾತ್ರ ನೆಟ್ವರ್ಕ್ ಕವರೇಜ್ ಉಲಾಯ್ ಬರೋಡು. ಚೆನ್ನಾಗಿದ್ದೀರಾ? ಆಜಿ ಗಂಟೆಗೆ ನೋ ಪ್ರಾಬ್ಲಮ್. ಮತ್ತೊಮ್ಮೆ ಎಲ್ರಿಗೂ ಪ್ರೀತಿ ನಮಸ್ಕಾರ ತಿಳಿಸ್ತಾ ದೀಪಾವಳಿ ಹಬ್ಬದ ಶುಭಾಶಯವನ್ನ ಇವತ್ತು ತಿಳಿಸ್ತಾ ಇದ್ದಾನೆ. ಅಡ್ವಾನ್ಸ್ ಅಲ್ಲ, ಇದು ಬಿಲೇಟೆಡ್ ವಿಶಸ್ ಅನ್ನ ತಿಳಿಸ್ತಾ, ದೀಪ ಹೇಗೆ ಬೆಳಕನ್ನು ಕೊಡ್ತದೋ, ಹೇಗೆ ಬೆಳಕನ್ನ ಕೊಡುತ್ತಾ ನಮ್ಮೆಲ್ಲರಿಗೂ ಖುಷಿಯನ್ನ ಸಂತೋಷವನ್ನ ಕೊಡುತ್ತೆ, ಅದೇ ತರ ನಿಮ್ಮ ಬಾಳಲ್ಲಿ ಕೂಡ ಸಂತೋಷ ಅನ್ನುವಂಥದ್ದು ತುಂಬಿರ್ಲಿ. ನಿಮ್ಮನ್ನು ನೋಡಿದಾಗೆ ನನಗೆ KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ನೆನಪಾಯಿತು ಮೇಡಮ್. ಸಾರಿ ಟು ಇಂಟರಪ್ಟ್. ಅವರನ್ನು ನಮಗೆ ನಮ್ಮ ಕಾಲೇಜ್ ಡೇಸಲ್ಲೇ ಪರಿಚಯ ಮೇಡಮ್ದು. ನಿಮ್ಮ ಯಜಮಾನರು ಬಂದಿದ್ದಾರಲ್ಲ, ಎಸ್, ಹಾಡ್ಲಿಕ್ಕೆ ಇದ್ದಾರಲ್ಲ ಅವರು. ಎಸ್, ಓಕೆ. ನಾನು ತುಂಬ ಎಕ್ಸೈಟ್ ಆಗಿದ್ದೇನೆ. ಹಾಡುದವರು ಮಂಡೆ ಬೆಚ್ಚ ನನಗೆ, ಯಾಕಂತ ಹೇಳಿದ್ರೆ ಅವರಿಗೆ ಪ್ಲಗ್ ಸಿಗಲಿಲ್ಲ ಹಾಡಲಿಕ್ಕೆ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ ತಿಳಿಸ್ತಾ, ಇವತ್ತು ದೀಪಾವಳಿ ಹಬ್ಬದ ಒಂದು ಸಂತೋಷವನ್ನು, ಸಂಭ್ರಮವನ್ನು, ಸಡಗರವನ್ನು ನಾವು ಈ ಮನೆಯ ಅಂಗಳದಲ್ಲಿ ಪ್ರೀತಿ ಕೊಡುವಂತಹ, ವಿಶ್ವಾಸವನ್ನ, ನಂಬಿಕೆಯನ್ನ ಉಳಿಸಿ ಜನರೊಟ್ಟಿಗೆ ಬೆರೆತು ಜೀವನ ಸಾಗಿಸುವಂತಹ ಸತೀಶಣ್ಣ ದಂಪತಿಗಳು ಅವರು ಕೊಟ್ಟಿರುವಂತಹ ಪ್ರೀತಿಯ ಒಂದು ಆಮಂತ್ರಣ. ನೀವೆಲ್ಲರೂ ಬಂದಿದ್ದೀರಾ ಇವತ್ತು ದೀಪಾವಳಿ ಹಬ್ಬವನ್ನು ಸಂಭ್ರಮಿಸ್ಲಿಕ್ಕಿದ್ದೀರಿ. ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ನಮ್ಗೆಲ್ರಿಗೂ ಗೊತ್ತಿದೆ, ಹೆಸರು ಮಾಡಿದ್ರೆ ಆಯ್ತು ನಿಮ್ಮ ಹೆಸರನ್ನ. ಅದ್ರ ಬಗ್ಗೆ ನಾನು ಮಾಹಿತಿ ಬೇಕಿದ್ರೆ ಮತ್ತೆ ಕೇಳಿ, ನಾನು ಕೊಡ್ತೇನೆ. ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡಿರುವಂತಹ ಸಾಹಿತ್ಯ ಸಂಗೀತ ರಚನೆಯನ್ನು ಮಾಡಿ ಚಲನಚಿತ್ರ ಕೂಡ ಹಿನ್ನೆಲೆ ಸಂಗೀತವನ್ನು ಒದಗಿಸಿಕೊಟ್ಟಿರುವಂತಹ ಕಲಾವಿದ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಪುತ್ತೂರು ಅವರು ನಮ್ಮ ಜೊತೆಗೆ ಇದ್ದಾರೆ. ನೀವೇ ಅವರಿಗೆ ಆವಾಗ ಚಪ್ಪಾಳೆ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಯೋತಿಯು ವಿದ್ಯಾರಣ್ಯರು ತಪಸ್ಸನುಗೈದ ಭೂಮಿ ಇದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ತಪಸ್ಸನುಗೈದ ಭೂಮಿ ಇದು. ಹಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ. ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ. ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನದೇ. ಕನ್ನಡ ಬಾವುಟ ಹಾರಿಸಿದ ಮಧುರೆವರೆಗೂ ರಾಜ್ಯ
ಬೆಳೆಸಿದ ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪಕಲೆಗಳ ತಾಣವಿದೆ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪಕಲೆಗಳ ತಾಣವಿದೆ. ಭುವನೇಶ್ವರಿಯ ತವರೂರಿದೆ, ಯತಿಗಳ ದಾಸರ ನೆಲೆನಾಡಿಲ್ಲೇ. ಪಾವನ ಮಣ್ಣಿದು ಹಂಪೆಯದು, ಯುಗ ಯುಗ ಅಳಿಯದ ಕೀರ್ತಿ ಇದು. ಕನ್ನಡ ಭೂಮಿ, ಕನ್ನಡ ನುಡಿಯು, ಕನ್ನಡ ಕೀರ್ತಿ ಎಂದೆಂದು ಕಾಣಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ನಾವು ಸ್ಟ್ರಕ್ ಆಗಿಬಿಡ್ತೇವೆ, ನಮ್ಮ ಮೂಮೆಂಟ್ ಇರೋದಿಲ್ಲ. ತಾಜ್ ಮಹಲ್ ನೋಡಿದ್ರೆ ಅಲ್ಲಿ ಸ್ಟ್ರಕ್, ಏನೇ ಒಂದು ಬ್ಯೂಟಿಫುಲ್ ಪ್ಲೇಸ್ ಆಗಿರಲಿ, ಏನೋ ಒಂದು ನೋಡಿದ್ರೆ ಒಮ್ಮೆ ಸ್ಟ್ರಕ್ ಆಗಿಬಿಡ್ತೇವೆ. ಅಥವಾ ಹಾಡನ್ನು ಫುಲ್ ಫೀಲಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ ಹಾಡಿನ ಒಳಗೆ ಹೋಗೋದು ಅಂತ ಹೇಳ್ತಾರಲ್ಲ, ಅಲ್ಲೂ ಕೂಡ ಅದೇ ಥರ ಸ್ಟ್ರಕ್, ಯಾವುದೇ ಚಪ್ಪಾಳೆ ಇಲ್ಲ, ಏನೂ ಇಲ್ಲ, ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ. ಅದೆಲ್ಲ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಹಾಗೆಂತ ಹೇಳಿ ಎಲ್ಲರೂ ಹಾಡಿನ ಒಳಗೆ ಇಲ್ಲ, ಕೆಲವರು ಮನಸ್ಸು ಬೇಕಾಕೊರುವರ ಅಂದ ಫಂಕ್ಷನ್ ಬಾರಿ ಬೇಕಾಂಡ್ ನನ್ನ ಮನಸ್ಸು ಕೊರಂಡ ರಬಕ ಪೋಲಿ ಬಂದು ಆ ಮೆಂಟಾಲಿಟಿ ಕೂಡ ಇರ್ತದೆ, ನನ್ನಂಥವ್ರಿಗೆ ಇರುತ್ತೆ. ಸೊ ನಾವು ದೀಪಾವಳಿಯ ಸಂಭ್ರಮವನ್ನ ಸಂಭ್ರಮಿಸುವುದಕ್ಕೋಸ್ಕರ ಸತೀಶಣ್ಣನ ಮನೆಯಲ್ಲಿ ಇವತ್ತು ಇದ್ದೇವೆ. ಅಶ್ವಿನಕ್ಕ ಹ್ಯಾಪಿ ಬರ್ತ್ಡೇ ಆರ್ ಫುಲ್ ಔಟ್ ಆಫ್ ರೇಂಜ್ ತುಲೆ ಯಾರು ರೆಡ್ ಲೈನ್ ಆರೆಗ್ ಬಿಡೋದು ಪದ ಪಂಡೆ ಆಂಡಲ್ಲ ಅಶ್ವಿನಿ ಅತ್ತ ಯಾರು ಪುದರ್ ಅಂದೆ ಅಶ್ವಿನಿ ಅಕ್ಕನ್ ಬರ್ತ್ಡೇ ಹೇ ಹೇ ಸರಿ ಅದೇ ಸರಿ ಅಲ್ವಾ ಅಶ್ವಿನಿ ಅಲ್ಲ? ಎಸ್, ನಾನು ಪಾಪ ಒಂದು ಲೈನ್ ಹಾಡ್ಬಿಟ್ಟೆ ಅವರಿಗೆ. ನಮ್ಮ ಕಾಫಿ ನೋಡಿ ಚಂದೂರ್ ನೆನಪಾಗ್ಬಿಟ್ರು. ಹೌದಾ ಹೌದಾ, ಬಟ್ ನೀವು ವ್ಯಾಪ್ತಿ ಪ್ರದೇಶದವರೆಗೆ ಇದ್ರೆ ನಿಮಗೆ ಹೇಗೆ ತಲುಪುವುದು ಹಾಡು ಅಲ್ವಾ? ಹಾಡ್ತಾರೆ, ಖಂಡಿತ ಹಾಡ್ತಾರೆ, ಎಲ್ಲರೂ ಹಾಡ್ಸೋಣ. ಇವತ್ತು ನಾವು ಬಂದಿರೋದು ಅದಕ್ಕೋಸ್ಕರ. ಪಿಚ್ ರೆಡಿ ಇದೆ, ಎಲ್ಲ ಬ್ಯಾಟ್ಸ್ಮನ್ಗಳನ್ನ ಇಲ್ಲಿ ಕರೆಯೋಣ, ಎಲ್ಲರೂ ಬ್ಯಾಟಿಂಗ್ ಆಡ್ಲಿ, ನಾವು ಫೀಲ್ಡಿಂಗ್ ಕಡೆ ಆರಾಮಾಗಿ ಕುತ್ಕೊಂಡು ಕಾರ್ಯಕ್ರಮ ನೋಡೋಣ. ಬಟ್ ದೀಪಾವಳಿ ಪಟಾಕಿಯನ್ನು ಹುಟ್ಟಿಸಿದವರು ಎಷ್ಟು ಜನ ಇದ್ರಿ? ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ, ತೊಂದರೆ ಇಲ್ಲ. ದೀಪಾವಳಿಯ ಪಟಾಕಿಯನ್ನ ಹೂಡಿಸಿರುವವರು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಓಕೆ, 1 2 3 4 5 4 5 6 7 8 ಜನ. ಓಕೆ, ಫೈನ್. ಗರ್ನಾಲ್ ಗೊತ್ತುಂಟಲ್ಲ ನಿಮಗೆ, ಪಚ್ಚೆ ಬಣ್ಣ ಅದಿರ್ತದಲ್ಲ ಗರ್ನಾಲ್, ಅದನ್ನು ಹೊಡೆದ್ರೆ ಸೌಂಡ್ ಹೇಗೆ ಬರ್ತದೆ? ಇಲ್ಲ, ಇದಲ್ಲ ಸೌಂಡು. ಓಕೆ, ಹೇಗೆ ಬರ್ತದೆ? ಈರು ಪುಡಪ್ಪ ನಂದು ಮಾರ್ರೆ ಡಾಮ್ ಒಂದು ವೇಳೆ ಬೀಟಿಗೆ ಪಟಾಕಿ ಅಂಡ ಎಂಚ ಬರು ಸೌಂಡ್ ಟಪ್. ಎಸ್ ಮಾರ್ರೆ, ಎಷ್ಟು ಚಂದ. ಒಂದು ವೇಳೆ ಖಾಲಿ ರಾಕೆಟ್ ಅಥವಾ ದುರ್ಸು ಹೋಯ್ತು ಅಂತ ಹೇಳಿದ್ರೆ ಹೇಗೆ ಬರ್ತದೆ ಸೌಂಡ್? ಫ್ಲವರ್ ಪಾಟ್. ಇಲ್ಲಿ ಬಂತು 2 ದುರ್ಸು ಸೈಡಿಂದ. ಅಲ್ಲಿಂದ ಮೇಲೆ ಫ್ಲೋರಿಂದ ಅದೇನು ಇಳಿಲಿಲ್ಲ, ದುರ್ಸು ಮೇಲೇನೆ ಇದೆ, ಹಾರ್ತಾ ಇದೆ. ಓಕೆ, ನಮ್ಮ ಕಾರ್ಯಕ್ರಮದ ಇವತ್ತಿನ ದೀಪಾವಳಿ ಹಬ್ಬದಲ್ಲಿ ನಾವು ಹೆಚ್ಚು ಪೊಲ್ಯೂಷನ್ ಮಾಡ್ತಾ ಇಲ್ಲ. ಸೊ ಪಟಾಕಿ ಆಮೇಲೆ ಒಂದಿದೆ, ದೊಡ್ಡ ಮಟ್ಟದ ಒಂದು ಪಟಾಕಿ ಇದೆ. ಮತ್ತೆ ಈಗ ಸದ್ಯಕ್ಕೆ ನಮ್ಮ ಬಾಯಿ ಪಟಾಕಿಯನ್ನು ಆನ್ ಮಾಡೋಣ. ಇದು ನಮಗೆ ವಾರ್ಮ್ ಅಪ್ ಎಕ್ಸರ್ಸೈಸ್. ಇಲ್ದಿದ್ರೆ ನಾವು ಮತ್ತೆ ಮತ್ತೆ ವ್ಯಾಪ್ತಿ ಪ್ರದೇಶದ ಹೊರಗೆ ಹೋಗ್ತೇವೆ. ಅಲ್ಲ, ನೀನು ಮೊನ್ನೆ ತಗೊಂಡ ಸಾರಿಯ ಬಾರ್ಡರ್ ಚಂದ ಉಂಟು, ಸಂಜಯ್ ಶೆಟ್ಟಿದ, ರಾಧಾ ಸಿದ್ದ, ಅಲ್ಲ ಆ ಚೈನಲ್ಲಿ ಎಷ್ಟು ಪವನ್ ಇರ್ಬೋದು ಮಾರ್ರೆ, ಈಗ ಚುಮ್ಮಕ್ಕಿಂತ ರೇಟ್ ಎಲ್ಲ ಮಾರ್ರೆ. ಈ ತರ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗೋದು ನಾವು ಜಾಸ್ತಿ ಆಗ್ಬಿಡುತ್ತೆ. ಸೊ ಎಲ್ಲರ ನಮ್ಮ ಜೊತೆಗೆ ಇರಬೇಕು ಅಂತ ಇದ್ರೆ ಒಮ್ಮೆ ಎಲ್ಲರೂ ಗರ್ನಾಲ್ ಹೊಡಿವಾ. ಕೊಟ್ಟೆ, ಬೆಂಕಿ ಕೊಟ್ಟೆ, ರೆಡಿ? ಎಸ್ ಎಸ್ ಎಸ್. ಡೌನ್ 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 ಡೌನ್. ಓಕೆ ಓಕೆ, ರೆಡಿ ರೆಡಿ. ಇನ್ನೊಮ್ಮೆ ಕಿಚ್ ಕೊಡ್ತಾ ಇದ್ದೇನೆ, ಬೆಂಕಿ ಹಚ್ಚಿಸ್ತಾ ಇದ್ದೇನೆ. 3 2 1 ಗೋ ಗೋ ಗೋ. ಹಳೆ ಸ್ಟಾಕ್ ಅಂತ ಕೆಲ ಒಡಿಯುವುದೇ ಇಲ್ಲ ಮಾರ್ರೆ, ಟುಸಲ್ಲೇ ಇದೆ. ಎಸ್, ಓಕೆ, ಬಿಡಿ ಪಟಾಕಿ ರೆಡಿ. 1 2 3 ಬಿಡಿ. ಟಪ್
ಶೂಟಿಂಗ್ ಅದು ಮಾರ್ರೆ ಕೆಲವೊಮ್ಮೆ ತಿರುಗಿ ಬಂದಾಗ ಹಾಗೆ ಆಗ್ತದೆ, ಕಾಲು ಬುಡಕ್ಕೆ ಬರುವುದು ಅದು ಗೊತ್ತೇ ಆಗೋದಿಲ್ಲ. ಎಸ್, ಈಗ ನಾನು ಯಾವ ಪಟಾಕಿ ಹೇಳ್ತೇನೆ ಆ ಪಟಾಕಿ ಸೌಂಡನ್ನು ಪಟದ ಮಾಡಬೇಕು. ಬಟ್ ಜಾಗರೂಕತೆಯಿಂದ ಅಲರ್ಟ್ ಆಗಿರಿ. ಗರ್ನಾಲ್ ಹೇ ಪಟಾಕಿ ಈಗ ಹೊಡಿಸಿದ್ರೆ ಹೇಗೆ ಮಾರ್ರೆ, ಡಾಮ್ ಮುಂದೆ ಎನರ್ಜಿ ಬರಬೇಕು. ಬಿಡಿ 1 2 3 ಗರ್ನಾಲ್ ಬಿಡಿ 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 ಗರ್ನಾಲ್ ಹಬ್ಬ ಅಂತೇಳಿ ಉಳ್ಳೇರು ಮಾರ್ರೆ. ನಮಗೆ ಒಂದು ಬಾಂಧವ್ಯ ಇರ್ತದೆ. ಮೈಕ್ ಸರಿ ಆಯ್ತು 6 ಕಿಲೋ ಮಂಡವೆ ಚಾಪುಂಡು 8 ಕಿಲೋ ಮಂಡವೆ ಚಾಪುಂಡು. ನಾವು ನೆಟ್ವರ್ಕ್ ಕರೆಕ್ಟ್ ಇದ್ರೆ ಎಲ್ಲಾನು ನೀಟಾಗಿ ರೀಚ್ ಆಗುತ್ತೆ, ನೀಟಾಗಿ ಕೇಳುತ್ತೆ ಸೌಂಡು ಎಲ್ಲಾನು. ಈ ಕಡೆ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಕಾಣಿಸ್ತಾ ಇದೆ. ಯಾವ ಕ್ಲಾಸ್ ಈಗ? ಫಸ್ಟ್ ಇಯರ್. ಎಸ್, ಓಕೆ. ಹೆಸರು? ಪ್ರೀತಿಕಾ ಅವರು ಫಸ್ಟ್ ಇಯರ್ ಯಾವ್ದು ಕಾಂಬಿನೇಷನ್? PCMB. ಇರಿ ಡಾಕ್ಟರ್ ಅಪ್ಪಣ್ಣ ಎಲ್ಲ ಡಾಕ್ಟರ್ ಆಗೊಂಡಿದ್ದು. ನಾನು ಸಹ ಡಾಕ್ಟರ್ ಆಗಬೇಕು ಅಂತಿದ್ದೆ, ಆದರೆ ಬೆತ್ತದ ಡಾಕ್ಟರೇ ಆಗೋದಂತಿದ್ದು, ಅದು ಸಿಗಲಿಲ್ಲ ನನಗೆ. ಸೊ ಇಂಜಿನಿಯರ್ ಆಗಿಬಿಟ್ಟಿದ್ದು. ಓಕೆ, ಒಂದೇ ಒಂದು ಪ್ರಶ್ನೆ. ಮಳೆ ಬಂದಾಗ ಮೊನ್ನೆ ಕೊಡೆ ಹಿಡ್ಕೊಂಡು ಹೊರಗೆ ಹೋದ್ರ? ಹೌದಾ? ಯಾಕೆ ಕೊಡೆ ಹಿಡ್ಕೊಂಡು ಹೋದ್ರು? ಕೊಡೆ ಇತ್ತ ಕೈಯಲ್ಲಿ? ಇತ್ತ. ಹಳೆತ್ತು ಕೊಡೆ ಇದ್ದದ ಹೊಸ ಕೊಡೆ ಇದ್ದದ? ಹೊಸತ್ತ. ಓಕೆ, ನನ್ನನ್ನು ಫಸ್ಟ್ ನೋಡ್ತಿರೋ ಲೆಫ್ಟ್ ಹ್ಯಾಂಡಲ್ಲಿ ನೀವು ಕೊಡೆ ಹಿಡ್ತಿರ್ತೀರಿ, ರೈಟ್ ಹ್ಯಾಂಡಲ್ಲಿ ಸ್ವಿಚ್ ಒತ್ತಿ ಕೊಡೆಯನ್ನ ಮೇಲಕ್ಕೆ ಮತ್ತು ಕೆಳಕ್ಕೆ. ಹಳೆ ಕಾಲದ ಕೊಡೆ. ಸೊ ಒಂದು ಟ್ರಯಲ್ ನೋಡ್ತಾ ಇದ್ದೇನೆ. ಕೊಡೆ ಕೈಯಲ್ಲಿ ಹಿಡ್ಕೊಳ್ಳಿ, ಎಡಗೈಯಲ್ಲಿ ನಿಮ್ಮ ಕೈಯಲ್ಲಿ ಕೊಡೆ ಇದೆ. ಮಾಮಿ ಈರ್ಲ ಒಂಜಿ ಕೊಡೆ ಪಾತನ್ಲೇತಿ ಎಲ್ಲಿಯ ಕೊಡೆ ಪರತ್? ಎಸ್, ಓಕೆ. ಎಡಗೈಯಲ್ಲಿ ಒಂದು ಕೊಡೆ ಹಿಡ್ಕೊಳ್ಳಿ, ಬಲಗೈಯಿಂದ ಸ್ವಿಚ್ ಅದುಮತಾ ಇದ್ರಿ, ಅದುಮಲಿಕ್ಕಿಲ್ಲ, ಹಳೆ ಕೊಡೆ ಅಲ್ವಾ. ಸ್ವಿಚ್ ಒತ್ತಿ ಕೊಡೆಯನ್ನು ಮೇಲಕ್ಕೆ ತಳ್ಳಿ ಲಾಕ್ ಮಾಡಬೇಕು. ಆಗ್ಬೋದಾ ನೀವು ಮೇಡಮ್? ಓಕೆ, ಎಸ್. ಒಂದು ಟ್ರಯಲ್ ನೋಡುವ. ಕೊಡೆ ಹಿಡ್ಕೊಂಡಿದ್ದೀರಿ, ಓಪನ್. ಓಕೆ, ಲಾಕ್ ಆಯ್ತಾ? ಸೂಪರ್. ಪುನಃ ಕ್ಲೋಸ್. ಫ್ಯಾಂಟಾಸ್ಟಿಕ್. ಮಾಯಕ್ಕ ನೀವು ಓಪನ್ ಮಾಡಬೇಕಾಗತ್ತೆ ಕೊಡೆ. ಓಪನ್. ಮೇಲೆ ಹೋಗ್ಲಿಕ್ಕ ನೀವು ಅವ್ರ ಜೊತೆಗೆ ಮಾತ್ರ ಕೊಡೆ ಹಿಡ್ಕೊಂಡು ಹೋಗುದಾ? ಅವರನ್ನು ನಾನು ಕರೆಸುವ ಮತ್ತೆ. ಓಕೆ, ಕ್ಲೋಸ್. ಫ್ಯಾಂಟಾಸ್ಟಿಕ್. ಒನ್ಸ್ ಅಗೇನ್ ಓಪನ್, ಕ್ಲೋಸ್. ಒಂದು 2-3 ಜನ ರೈನ್ ಕೋಟ್ ಹಾಕಿದ್ದು, ಅವ್ರು ಓಪನ್ ಮಾಡೋದಿಲ್ಲ ಮಾರೆ, ಕರ್ಜಿನ್ಸಿ ತಗೊಂಡಿಲ್ಲ ಮಲ್ಲ ತುಪ್ಪಿಡ್ತು. ಓಕೆ, ಓಪನ್, ಕ್ಲೋಸ್. ನಿವೇದಿತಕ್ಕ ವ್ಯಾಪ್ತಿ ಪ್ರದೇಶದ ಹೊರಗಿರಬೇಡಿ, ನಮ್ಮ ಕಾರ್ಯಕ್ರಮದಲ್ಲಿರಿ. ಓಕೆ, ಓಪನ್, ಕ್ಲೋಸ್. ಇನ್ನು ಮಿಸ್ ಆಗ್ಲಿಕ್ಕಿಲ್ಲ. ಓಪನ್, ಕ್ಲೋಸ್. ಟೈಟ್ ಉಂಡದೆ, ಈಗ ಚೂರು ಗ್ರೀಸ್ ಬಿಡ್ಕ, ಆಯಿಲ್ ಬಾಡ್ಗವೆ. ಓಪನ್, ಕ್ಲೋಸ್. ಓಪನ್, ಕ್ಲೋಸ್. ಓಪನ್, ಕ್ಲೋಸ್. ಇವಾಗ ಪಕ್ಕ ನೀವು ಸತೀಶಣ್ಣನ ಮನೆ ಅಂಗಳದಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ನನಗೆ ಕನ್ಫರ್ಮ್ ಆಯ್ತು. ಎಸ್, ಈ ಕೊಡೆ ಓಪನ್ ಮಲ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿದಾಗ ಒಂದು ಕಡೆಯಿಂದ ಒಂದು ಫಾರ್ಚುನರ್ ಬುಕ್ ಮಾಡಬೇಕು ಅಂತಿದ್ದೆ. ಆಗುವ ಚಾನ್ಸ್ ಉಂಟು. ಮಾಸ್ಟರ್ನ ಬಾಯಿ ಪೊಲ್ಸಿತ್ತಂದ ಗಾಡಿಗೆ ಅಪರ್ಪನ ಗ್ಯಾರಂಟಿ ಅಲ್ವಾ? ಎಸ್, ನಿಮ್ಮ ಮನದ ಇಚ್ಛೆಗಳು ಏನೇನಿದೆಯೋ ಅದೆಲ್ಲವನ್ನ ಭಗವಂತ ಈಡೇರಿಸಿ ಎನ್ನುವಂಥ ಮಾತನ್ನು ಹೇಳ್ತಾ, ರೋಟರಿ ಕ್ಲಬ್ನ 10 ಹಲವು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಪ್ರಶಾಂತ್ ರೈ ಅವರು ನಮ್ಮನ್ನು ಫಸ್ಟ್ ರೋಟರಿ ಕ್ಲಬ್ ಪುತ್ತೂರಿನಲ್ಲಿ ಪರಿಚಯ ಮಾಡಿಸಿದ್ರು. ಆಮೇಲೆ ಮಾಡಾವಿ ಕರ್ಕೊಂಡು ಹೋದ್ರು. ಅನಂತರ ಸತೀಶಣ್ಣ 3-4 ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಅದರ ಜೊತೆಗೆ 4 ವರ್ಷ ಹಿಂದೆ ಈ ವೇದಿಕೆಗೆ ಬಂದಿದ್ದೆ. ಅವಾಗಕ್ಕೂ ಇವಾಗಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದರೆ, ಅವಾಗ 48 kg, ಈಗ 68 kg ಇದ್ದೇನೆ. ಅಷ್ಟು ಬಿಟ್ಟರೆ ಅದೇ ಕೃಷ್ಣರಾಜ್ ನಿಮ್ಮ ಮುಂದೆ. ಸುಮಧುರವಾದ ಗೀತೆಯನ್ನ ಕೇಳೋಣ. ಎಷ್ಟು ಜನ ನೋಡಿದಿರಿ? 3 ಸರ್ತಿ ಸರ್, 2 ಸರ್ತಿ, 1 ಸರ್ತಿ, 1 ಸರ್ತಿ. ಎಷ್ಟು ಜನ? 2 ಸರ್ತಿ. ವಾವ್, ಸೂಪರ್. 3 ಸರ್ತಿ ನೋಡಿದವರು. ಕಾಂತಾರ 3 ಸರ್ತಿ. ನಮ್ಮ ತುಳು ಇಂಡಸ್ಟ್ರಿ ಬೆಳಿಲಿಕ್ಕೆ ನಿಮ್ಮಂಥವರೇ ಬೇಕು ಸರ್. ಇದು ನನ್ನ ಕಡೆಯಿಂದ 3 ಸರ್ತಿ ಚಲನಚಿತ್ರ ನೋಡಿದಂತಹ ನಮ್ಮ ಕಾಂತಾರದ ಯುವಕ ಅಕ್ಷತ್ ಕಾಂತಾರ ನೋಡಿ. ನೋಡ್ಲಿಕ್ಕೆ ಬಾಕಿ ಇರೋದು ಎಷ್ಟು ಜನ ಎಲ್ಲ ಉಳ್ಳೆ ಮಾರ ಎನ್ನ ಕೈಲಿ ಮಿತ್ತಂದು
ಎಲ್ಲ ಬಾಕಿ ಆಯ್ತು ಮಾರ್ರೆ, ಒಟ್ಟಿಗೆ ಹೋಗುವ ಆಯ್ತಾ. ಇವತ್ತು ಯಾರ್ಯಾರು ಇದ್ದೇವೆ, ಬಟ್ ಏನೇ ಒಂದು ಸಣ್ಣ ಆಸೆ ಇದೆ. ಜನ ಈ ಕಡೆ ಕಡಿಮೆ ಕಂಡ್ರು ಕೂಡ, ಈಚೆ ಜಾಸ್ತಿ ಕಂಡ್ರು ಕೂಡ 100ಕ್ಕೆ 100 ನಾನು ಹೇಳಬಲ್ಲೆ ಎನರ್ಜಿ ಇರೋದು ಇಲ್ಲಿ. ಬೇಕಾದ್ರೆ ಚೆಕ್ ಮಾಡಿ ನೋಡೋಣ. ಮೇಡಮ್, ನೀವು ಆಯುರ್ವೇದ ಮಾಡಿರುವಂಥದ್ದು, ಮ್ಯಾಥ್ಸಲ್ಲಿ ನೀವು ಹುಷಾರಿದ್ದೀರಾ? ಮ್ಯಾಥ್ಸ್ ಹೇಗಾಗ್ತಿತ್ತು ನಿಮಗೆ? ಪರವಾಗಿಲ್ಲ, ನಂತರನೇ 35, ನೀವು 36. ಇಲ್ಲ, ಎಸ್, ಓಕೆ, ಪರವಾಗಿಲ್ಲ. 10ಕ್ಕೆ 10 ಸೇರಿಸಿದ್ರೆ ಎಷ್ಟು ಮೇಡಮ್? 20. ವಾವ್, ಫ್ಯಾಂಟಾಸ್ಟಿಕ್. 20ಗೆ ಇನ್ನು 10 ಆ್ಯಡ್ ಮಾಡಿದ್ರೆ ಎಷ್ಟು? 30. ವಾವ್, ಸೂಪರ್. 30ಗೆ ಇನ್ನು 10 ಆ್ಯಡ್ ಮಾಡಿದರೆ 40. ಅಪ್ಪ, ಎಲ್ಲ ಹುಷಾರಿದ್ದಾರೆ ಮಾರ್ರೆ, ಸೂಪರ್. ಖುಷಿ ನನಗೆ. ಓಕೆ, ಈಗ ಈ ಸ್ಪರ್ಧೆ ಹೇಗಿರುತ್ತೆ ಅಂತ ಹೇಳಿದರೆ, ಸೂಪರ್, ಎಸ್, ಅರ್ಥ ಆಗಿದೆ. ನಾನು ಹೇಳಿದ ಕಾನ್ಸೆಪ್ಟ್ ಅರ್ಥ ಆಗಿದೆ. ಸೊ ಒನ್ಸ್ ಅಗೇನ್ ಲೆಟ್ ಮಿ ಸ್ಟಾರ್ಟ್. ಒಂದೇ ಒಂದು ನಿಮಿಷ, ಏನು ಹೇಳ್ತಾ ಇದ್ರು ಅದು ಹೈ ಪಿಚಲ್ಲಿ ಹೇಳಿ, ಆಯ್ತಾ? ರೆಡಿ? 1 2 3 ಸ್ಟಾರ್ಟ್. ನಾನು ಮೈಕನ್ನು ಎಲ್ಲಿ ತೋರಿಸ್ತೇನೋ ಅಲ್ಲಿ ಮೈಕ್ ಇತ್ತ. ಎಂತ ಮಾರೆ ನೀನು, ಕಡೆಯ ಒಂದು ಅವಕಾಶ. ಸ್ಟಾರ್ಟ್. ಯಬ್ಬ, ಇಲ್ಲಿ ಅಲರ್ಟ್ ಇರೋದಿಲ್ಲ. ಲಾಸ್ಟ್ ರೌಂಡ್. 10 50 100. ಬ್ರೋ, ಇದ್ರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ತು? ಎಲ್ಲಿ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇತ್ತು ನಿಮಗೆ? ಎರಡು ಸೈಡ್ ಕಾಣಿಸ್ತಾ ಇತ್ತು, ಅಷ್ಟಿದ್ರೆ ಸಾಕು. ಬಟ್ ಕೆಲವು ನಂಬರ್ಸ್ ಅನ್ನು ಹೇಳಿದಾಗ ಸೌಂಡ್ ಜಾಸ್ತಿ ಇತ್ತು. ಯಾವ ನಂಬರ್ಸ್ ಅದು? 90. ನೀವು ಅಬ್ಸರ್ವ್ ಮಾಡಿದ್ದೀರಿ ಹಾಗಾದ್ರೆ. 30, 60, 90 ಹೇಳುವಾಗ ಸೌಂಡ್ ಜಾಸ್ತಿ ಮಾರ್ರೆ. ಅದ್ಯಾಕಿಂತ ಗೊತ್ತಾಗ್ಲಿಲ್ಲ. ಅದ್ರಲ್ಲೂ ಏನೋ ವಿಶೇಷತೆ ಇರ್ಬೋದು ಅನ್ಕೊಳ್ತಾ ಚಲೋಣ, ಒಂದು ಒಳ್ಳೆ ಗೀತನ ಹಾಡೋಣ. ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಗೆ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋಚಾಯೆ, ಮಂದಹಾಸ ಅಹನಲ್ಮೆಯ ಶ್ರಾವಣ ಮಾಸ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳಿದೆ, ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ, ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾಡಿದೆ, ಸುಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ, ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಆಟ ಮಾಡಿದೆ ಮಾಡುವ ಕೊಂಗಾಟ. ಕೇಳುತ್ತಿದೆ ನಿನ್ನಯನೆರಳ ಮೇಲೆ ಚಳಿ ಹೇಳುತ್ತಿದೆ, ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಗೆ ಮಾಯೆ, ಗಾಂಧಾರಿಯಂತೆ
सो जाए। ಶೃಂಗಾರದ ಶೋಭಾನೆಯ ಕಂಡರೆ ನೀನು ಹಾಡಿದೆ, ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ? ಸೌಗಂಧದ ಸುಳಿಯಾಗಿ ನನ್ನೆದೆಗೆ ಬೇಲಿ ಹಾಕಿದೆ. ಕಾಣುವ ಕನಸಲ್ಲಿ ನೀನ್ಯಾಕೆ ಬೇಲಿ ಹಾರುವೆ? ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದಿದೆ, ಬಣ್ಣಿಸಬಲ್ಲ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಅಹನಲ್ಮೆಯ ಶ್ರಾವಣ ಮಾಸ. ಫಸ್ಟ್ ಟೈಮ್ ಈ ಗೀತೆಯನ್ನು ಇಲ್ಲಿ ನಿಮ್ಮ ಮುಂದೆ ಹಾಡುವಂಥ ಒಂದು ಅವಕಾಶ ಸಿಕ್ತು, ಹಾಡಿದ್ದೀನಿ, ಪ್ರೆಸೆಂಟ್ ಮಾಡಿದ್ದೇನೆ. ಓಕೆ, ಗೀತೆ ನಿಮಗೆ ಖುಷಿಯಾಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ಚಪ್ಪಾಳೆ ಅಂತ ಕೊಟ್ಟು ನನಗೆ ವಿಷಯನ ತಿಳಿಸಿದರೆ ಥ್ಯಾಂಕ್ ಯು ವೆರಿ ಮಚ್. ಗೀತೆಗಳ ಪಯಣದಲ್ಲಿ ಮುಂದಿನ ಸುಂದರವಾದ ಗೀತೆಯನ್ನು ಸುನೀತಾ ಪ್ರವೀಣ್ ಅವರು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಹಾಡಲಿಕ್ಕಿದ್ದಾರೆ. ಮೇಡಮ್ ಬನ್ನಿ ವೇದಿಕೆಗೆ, ಯಾವ ಗೀತೆಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ರಿ? ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಬರುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ಓ ಗುಣವಂತ, ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ದಾರಿ ದೀಪ ತೋರುತ್ತ ತೋರುತ್ತ ಕರುಣೆ ಕಿರಣ ಬೀರುತ್ತ ಬೀರುತ್ತ ಬಂದೆ ನೀನು ಸ್ನೇಹಿತ ಸ್ನೇಹಿತ. ಓ ಗುಣವಂತ, ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ಎಸ್, ಸಾರಿ. ಸುನೀತಾ ಪ್ರವೀಣ್ ಮೇಡಮ್ ಅವರೇ, ಟೆನ್ಷನು ಬೇಡ, ಯಾಕಂತ ಹೇಳಿದ್ರೆ ನಮಗೆ ಯಾವ ಟೆನ್ಷನ್ ಇಲ್ಲ, ಹಾಗಾಗಿ ಟೆನ್ಷನ್ ಬೇಡ. ಏನಾಗ್ತಾ ಇದೆ ಅಂತ ತುಂಬ ಜನ ಗೊಂದಲ, ಮೈಕದ ಫಾಲ್ಟಾ ಅಂದೆ, ಅದೆಲ್ಲ ನೆಟ್ವರ್ಕ್ದು ಫಾಲ್ಟ್ ಆಯ್ತಾ, ಅಲ್ಲಿದ್ದು ಫಾಲ್ಟ್ ಅಲ್ಲ. ಸೊ ಎಲ್ಲರ ಗಮನಕ್ಕೆ, ನೆಟ್ವರ್ಕ್ ಇಜ್ಜಿ ಅವು ಚಕ್ಕಲ್ ಪಾಳ್ಗೆ ತಿರ್ಕೊಂಡೇ ಇತ್ತು ಕಡ್ದಿಚ್ಚಿ, ನೆಟ್ವರ್ಕ್ ಇಲ್ಲ ಇಲ್ಲಿ ಸ್ವಲ್ಪ, ಹಾಗಾಗಿ ಮಾತ್ರ ಹತ್ತೆ ಪುನಃ ಮರಿತೀನಿ ನನ್ನ ಎಕ್ಸ್ಟ್ರಾ ಕೌಂಟ್ ಮಲ್ಪ ರಾಪು ಚಿಂಕ್. ಓಕೆ, ಏನು ಯಾವ ಪುದರ್ ಚಂದ ಉಂಟಾಯ್ತಾ? ತಾ ಪಾಪ ಮರ್ತೆ ಹೋಯ್ತು ಮಾರ್ರೆ. ತರಬಲ್ಲ ತಾಗೆ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಬರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. मरदम मिट जाए हम, बोलो शुभ शाम
ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್. ಸೂಪರ್ ಮೇಡಮ್, ಒಂದು ಹಾಡು ಚೆನ್ನಾಗಿ ಹಾಡಿದ್ದಕ್ಕೆ ಮತ್ತೆ ನನ್ನ ಹೆಸರು ಎತ್ತಿದ್ರಲ್ಲ ಹರೇ ಕೃಷ್ಣ ಇಂದು ನನ್ನ ಆ ಲೆಕ್ಕದಲ್ಲಿ ನಿಮಗೆ ಎಸ್, ಈ ಅಂತ್ಯಾಕ್ಷರಿಯನ್ನ ಈ ಗ್ರೌಂಡಲ್ಲಿ ನಾನು ತುಂಬ ಸತಿ ಮಾಡಿದ್ದೇನೆ. ಬಟ್ ಏನು ಬೇಕಿದ್ರು ಕರೀರಿ, ಬಟ್ ಇದಕ್ಕೆ ಸಂಬಂಧಪಟ್ಟಂತ ಹಾಡನ್ನು ಹಾಡಬೇಕಾಗತ್ತೆ. ಯಾರು ಕೈ ಎತ್ತಾರೆ ಅಲ್ಲಿಗೆ ನಾನು ಬರ್ತೀನಿ. ಹೂವೆ 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 ನಿನ್ನೆ ನಗುವಿಗೆ ಕಾರಣವೇನೇ ಸೂರ್ಯನ ನಿಯಮಾನೇ ಓ ಚಂದನ ನೆನಪೇನೆ. ಫ್ಯಾಂಟಾಸ್ಟಿಕ್. ಆಭರಣದ ಅಂಗಡಿಗೆ ಹೋಗೋಣ. ಎಂಥದೆಲ್ಲ ಉಂಟು ಮಾರೆ ಅವನ ಬ್ಯಾಗಿನಲ್ಲಿ. ಓ ಬುಡಿತಿದ್ದ ಮೇಡಮ್, ಒಂದು ಪ್ರೈಸ್ ನೀವು ತಗೊಂಡ್ರಿ. ಎಲ್ಲರೂ ಸ್ವಲ್ಪ ಟ್ರೈ ಮಾಡಲಿ, ಎಲ್ರಿಗೂ ಗೊತ್ತಿದೆ. ಎಸ್, ಅಲ್ಲಿ ಹಿಂದೆಯಿಂದ ಸರ್ ನೀವು ಅಲ್ಲಿಂದ ಹಾಡಿದ್ರೆ ಚಂದ ಇಲ್ಲ ಸರ್, ನೀವು ಇಲ್ಲಿ ಮುಂದೆ ಬಂದು ಹಾಡಿದ್ರೆ ಚಂದ. ಎಸ್, ಟಂಗ್ 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 ಒಂಥರ KGF ಇವರು ಬಂದು ಕಾಣಿಸ್ತಾ ಇದೆ ಇವ್ರು ನೋಡಿದಾಗ. ಎಸ್ ಸರ್ ನಮಸ್ಕಾರ ಎಲ್ರಿಗೂ. ಅವರು ಫಸ್ಟ್ ಬಂದು ಈ ಸ್ಟೇಜಲ್ಲಿ ಹೇಳಿದ್ದು ಏನು ಮಾತಾಡಿದ್ದು ಆ ಪದವನ್ನು ಯಾರು ಹೇಳ್ತಾರೋ ಅವ್ರಿಗೆ ಫಸ್ಟ್ ಬಹುಮಾನ ಇದೆ. ಈ ಸ್ಟೇಜ್ಗೆ ಇವತ್ತು ಫಸ್ಟ್ ಒಂದು ವರ್ಡ್ ಅವರು ಬಳಸಿದ್ರು, ಅದು ಯಾವುದು? ಅಬ್ಸಲ್ಯೂಟ್ಲಿ ರಾಂಗ್. ರೈಟ್ ಅಂತ ಕಾಯ್ತಾ ಇದೆ, ನೋಡೋಣ. ಎಸ್, ಆಮೇಲೆ ಹೇಳ್ತೇನೆ. ಇದಕ್ಕೆ ಹಾಡು ಹೇಳಿ ಫಸ್ಟ್. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ. ಭಾಗ್ಯದ ಒಂದು ನಿಮಿಷ ಸರ್, ಒಂದು ನಿಮಿಷ ಖಾಲಿ ಕೈಯಲ್ಲಿ ಕಳಿಸೋದೇ ಇಲ್ಲ ಅಲ್ಲ. ಸೂಪರ್ ಇತ್ತು ಸರ್. ಸರ್ ಹೆಸರು ನಿಮ್ದು ಮರ್ತೆ. ನರಸಿಂಹ ಅವರು ಫಸ್ಟ್ ಬಂದು ಇಲ್ಲಿ ಹೇಳಿದ್ದು ಗುಡ್ ಈವ್ನಿಂಗ್ ಅಂತ ಅಂದ್ರು. ಅದಕ್ಕೆ ಆಡಿಯನ್ಸ್ ಎಲ್ಲ ಎದ್ದು ಬಿದ್ದು ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ ಅನ್ಕೊಂಡ್ರೆ ಸುಮ್ಮನಿದ್ರು ನಂಗೆ ಗೊತ್ತಾಯ್ತು. ಶಾಂತಿ ಪ್ರಿಯರು ನಮ್ಮ ಜೊತೆಗೆ ಇದ್ದಾರೆ, ಶಬ್ದ ಮಾಲಿನ್ಯವನ್ನು ಅವರು ಬಯಸೋದಿಲ್ಲ ಅಂತ ಗೊತ್ತಾಯ್ತು. ವೆರಿ ಹ್ಯಾಪಿ. ಇರಲಿ, ಪೊಲ್ಯೂಷನ್ ಆಗಬಾರ್ದು, ಸಂತೋಷ. ಇದಕ್ಕೆ ಬೇರೆ ಹಾಡುಗಳಿತ್ತ? ಗಣಪತಿಗೆ ಸಂಬಂಧಪಟ್ಟ ಹಾಡನ್ನ ನಿವೇದಿತ ಮೇಡಮ್ ಅಲ್ಲ ನಿವೇದಿತ ಈಗ ಪಕ್ಕದಲ್ಲಿದ್ದವರು ಮರ್ತೋಯ್ತು. ಬನ್ನಿ ಮೇಡಮ್. ಬರೇ ಬರೇ ಚಂದದ ಚೆಲುವಿನ ತಾರೆ. ನಮಸ್ಕಾರ. ಪುದರಪ್ಪನಲ್ಲಿ ಶ್ರದ್ಧಾ ಮೇಡಮ್ ಗಣಪತಿ ಅಂತ ತೋರಿಸಿದ್ದಾಗಿ ನಾನು ಹಾಡು ಹೇಳ್ತೀನಿ ಅಂತ ಬಂದ್ರಿ. ಯಾವ ಹಾಡನ್ನು ಹಾಡ್ತೀರಿ? ಹಾಡಿ ತೋರಿಸ್ತೇನೆ. ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ, ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ, ಹೇರಂಭಂ ಗಣಾಧಿಪಂ ಶರಣಂ ಶರಣಂ ಲಂಬೋದರಂ, ಹೇರಂಭಂ ಗಣಾಧಿಪಂ ಶರಣಂ ಶರಣಂ ಲಂಬೋದರಂ. ಖಂಡಿತ ನಿಮ್ಮ ಗೀತೆ ಆ ಭಗವಂತನಿಗೆ ತಲುಪಿರುತ್ತೆ. ಹಾಗೆಂತೇಳಿ ಅವ ಇಲ್ಲಿ ಪ್ರತ್ಯಕ್ಷ ಆದರೆ ನಮ್ಮಗಳ ಬೇಡಿಕೆಗಳ ಪಟ್ಟಿ ಉಂಟಲ್ಲ, ಸಾಮಾನ್ಯ ಚೀಟಿ ಪಟ್ಟಿಗಿಂತ ದೊಡ್ಡದಿರ್ಬೋದು ಅಂತ ಭಗವಂತ ಕಾಣಿಸ್ಕೊಳ್ತಾ ಇಲ್ಲ. ಬಟ್ ಬಹಳ ಭಕ್ತಿಯಿಂದ ಹಾಡಿದ್ರಿ ಶ್ರದ್ಧಾ ಅವರೇ. ನಿಮ್ಮ ಶ್ರದ್ಧಾ ಭಕ್ತಿಗೆ ಒಲಿದು ಭಗವಂತ ನಿಮ್ಮ ಜೊತೆಗೆ ಎಂದಿಗೂ ಇರಲಿ. ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ, ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಅಲ್ಲ, ನನ್ನನ್ನೇ ನೋಡಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಅಂತ ಹೇಳಿದ್ದು ಸ್ವಲ್ಪ ಟಚ್ ಆಯಿತು, ಫೀಲ್ ಆಯಿತು. ಬಟ್ ಭಾಳ ಚೆನ್ನಾಗಿತ್ತು ಸರ್. ವಿತ್ ಎಕ್ಸ್ಪ್ರೆಷನ್ ನೀವು ಹೇಳಿದ್ರೆ. ಸೊ ಒಂದು ಹಾಡಿದಕ್ಕೆ ಒಂದು ನಿಮ್ಮ ಎಕ್ಸ್ಪ್ರೆಷನ್ಗೆ ಒಂದು ಬ್ಯೂಟಿಫುಲ್ ಮೆಲಡಿ ಟ್ರ್ಯಾಕ್, ತುಂಬ ಚೆನ್ನಾಗಿರೋ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್ ಅವರು. ಸರ್ ಮೈಕ್ ನಿಮಗೆ.
दृष्टं वरस्मितवदनं वक्रदन्तधर रक्षकवचम् संभूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನಸಂಗೀತ ಬೇಡುವ ನಿಸುತ್ತ ಸುಂದರವಾದ ಗೀತೆಯನ್ನು ಸರ್ ಪ್ರೆಸೆಂಟ್ ಮಾಡಿದರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಾರ್ಯಕ್ರಮ ಮುಂದುವರಿಸೋಣ. ಕಾರ್ಯಕ್ರಮ ಮುಂದುವರಿಸ್ದ ರಾಹಿ, ವೈಷ್ಣವಿ, ದಿಶಾ, ರಿತನ್ಯ, ಶಾರ್ವಿ. ಎಸ್ 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 ಇಲ್ಲ ಅಲ್ಲ ಅಲ್ಲೇ ಇದು ರೀ. ಓಕೆ, ಡ್ರೆಸ್ ನೋಡಿ ಖುಷಿ ಆಯ್ತು ನನಗೆ. ಹಾಗೆ ಬಾಕಿ ಅದ ಹೆಸರು ಸಮೃದ್ಧ, ಸಮರ್ಥ. ಇನ್ನು ಎಸ್. ಓಕೆ, ಆಯ್ತು. ಇಷ್ಟೇ ಜನ. ನಿಮ್ಮ ಮನೆಯಲ್ಲಿ ಯಾರು ಪಟಾಕಿ ಹೊಡಿಸಿದ? ಅಮ್ಮನ ಅಪ್ಪನ? ಅಪ್ಪ ಪಟಾಕಿ ಹೊಡಿಸಿದ. ಅಪ್ಪ ಎಲ್ಲಿದ್ದಾರೆ? ಅಪ್ಪ ಓಕೆ, ಎಸ್. ಯಾವ ಪಟಾಕಿ ನಿಮ್ಗೆ ತುಂಬ ಇಷ್ಟ ಆಯಿತು? ಮಾಲೆ ಪಟಾಕಿ ಸೌಂಡ್ ಹೇಗೆ ಕೇಳಿದ್ಯಾ? ಹಾಗಲ್ಲ ನೋಡಿ, ಈಗ ಸ್ಟಾರ್ಟ್ ಆಗತ್ತೆ. ಮಾಲೆ ಪಟಾಕಿ ಸೌಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನನ್ನ ಕೈ ಮೇಲೆ ಹೋಗಿದ ಹಾಗೆ ಚಪ್ಪಾಳೆ ರೈಸ್ ಆಗ್ತಾ ಹೋಗಬೇಕು. ರೆಡಿ? 1 2 3 ಸ್ಟಾರ್ಟ್. ಎಡೆ ಒಂದು ಪುಸ್ಕು ಇರ್ತದಲ್ಲ, ಹಾಗೆ ಸೌಂಡ್ ಕಮ್ಮಿ ಆಗ್ತದೆ. ಆಯ್ತಾ? ಇದು ಮಾಲೆ ಪಟಾಕಿ. ಆಗ್ಲೇ ನೀವು ಬರ್ಲಿಲ್ವಾ ಬಾಂಬಲ್ಲಿ ಹೊಡೆದಾಗ? ಇಲ್ಲ. ಎಸ್, ಮತ್ತೆ ನೋಡುವ. ಈಗ ಅಲರ್ಟ್ ಇದ್ದಾರೆ. ಸೊ ಓಕೆ, ಎಲ್ಲರೂ ಶಾಲೆ ಅಮನ್ ಶಾಲೆಗೆ ಹೋಗ್ತೀರಾ ನೀವು? ಎಷ್ಟನೇ ಕ್ಲಾಸು? CBSE ಹೋಗೋದು, ಗೊತ್ತಾಯ್ತಲ್ಲ? ನಾವು CBSE ಹೋಗೋದು. ಯಾವ ಸ್ಟ್ಯಾಂಡರ್ಡು? LKG. ಅವ್ರು ರೆಡಿ ಆಗಿದ್ದಾರೆ ಬಿಡಿ. ಹಾಯ್, ನಿಮ್ಮ ಹೆಸರೇನು? ಬೋಚಿ ಮೇನುಂಟು ಪಾತ್ರನ ವೈವಟ್ರೆ ಬೋಚಿ ಬಂದ ಅಲ್ಲ ಕುಂತು ತಪ್ಪಿದಾಡ್ನಿ ಮಾರ್ರೆ. ಓಕೆ, ಈಗ ಕೊಡ್ತಿರುವಂತಹ ಟಾಸ್ಕ್ ಏನು ಅಂತ ಹೇಳಿದರೆ, ಚರಣ ರೆಡಿ ಇದೆಯಲ್ಲ? ಓಕೆ, ಸ್ವಲ್ಪ ಅಲ್ಲಿ ಓಕೆ, ನಮ್ಮ ನಿವೇದಿತ ಮೇಡಮ್ನ ಪಕ್ಕದಲ್ಲೇ ಹಾಕಿಬಿಡಿ, ಅಲ್ಲೇ ಇರಲಿ. ಅಲ್ಲಿಂದ 1 2 ಇದನ್ನು ತೆಗೆದು ಜಸ್ಟ್ ನಮ್ಮ ಆಡಿಯನ್ಸ್ಗೆ ತೋರಿಸಿ. ಓಕೆ, ಅಲ್ಲಿ ಗ್ರೀನ್ ಇದೆ, ಬ್ಲೂ ಇದೆ, ಯೆಲ್ಲೋ ಕಲರ್ ಪೈಪ್ಸ್ ಇದೆ ಅಲ್ಲ. ಈ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿಂದ ಹೋಗಿ ಅಲ್ಲಿ ಓಡ್ಕೊಂಡು ಹೋಗಿ ಅಲ್ಲಿಂದ ಒಂದೊಂದೇ ಪೈಪನ್ನು ತಗೊಂಡ್ಬಂದು ಒಂದು ರಿಂಗ್ ಮಾಡ್ತಾರೆ. ಆ ರಿಂಗಲ್ಲಿ ಕಲರ್ ಡಬಲ್ ಆಗಲಿಕ್ಕಿಲ್ಲ. ಓಕೆ, ಡಬಲ್ ಕಲರ್ಸ್ ಬರಬಾರ್ದು. ಬ್ಲೂ, ರೆಡ್, ಯೆಲ್ಲೋ, ಗ್ರೀನ್. ಓಕೆ, 2 ಕಲರ್ಸ್ ಬರಲಿ ಒಂದು ರಿಂಗಲ್ಲಿ. 2 ಕಲರ್ಸ್ ಒಂದು ರಿಂಗಲ್ಲಿ ಬರಲಿ. ಆಗ್ಬೋದಾ? ಅಲ್ಲಿ ಪೈಪ್ ಕಾಣ್ತಾ ಇದೆಯಾ? ಆ ಪೈಪನ್ನು ತಗೊಂಡು ಇಲ್ಲಿಗೆ ಬರಬೇಕು ಓಡ್ಕೊಂಡು. ಬಟ್ ಬಂದು ಒಂದು ರಿಂಗ್ ಮಾಡಬೇಕು. ಅದನ್ನು ಜಾಯಿನ್ ಮಾಡಿದ್ರೆ ಒಂದು ರಿಂಗ್ ಆಗ್ತದೆ. ಆ ರಿಂಗಲ್ಲಿ ಎಸ್ ಆ ರಿಂಗಲ್ಲಿ, ದೊಡ್ಡ ರಿಂಗಲ್ಲಿ 2 ಕಲರ್ ಅಂತ ಹೇಳಿದರೆ, ಯೆಲ್ಲೋದು 2, ಬ್ಲೂದು 2, ಗ್ರೀನ್ದು 2 ಮಾತ್ರ ಬರ್ಬೋದು. ಜಾಸ್ತಿ ಆಗಲಿಕ್ಕಿಲ್ಲ.
ಯಾರು ಫಸ್ಟ್ ರಿಂಗ್ ಮಾಡ್ತಾರೋ ಅವರಿಗೆ ಬಹುಮಾನ ಹೋಗುತ್ತೆ. ಆ್ಯಂಡ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಅಂಬಿಕಾ ಬನ್ನಿ ಒಂದು. ಆ್ಯಂಡ್ ಅದರ ಪಕ್ಕದಲ್ಲಿ ಇವಳು. ಓಕೆ, ನೀವು 3 ಜನ ಬನ್ನಿ. ಬೇಗ 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 ಬೇಗ. ಓಕೆ ಓಕೆ, ಆ ಎಂಡಿಗೆ ಹೋಗಿ ಒಬ್ಬರು 1 arm ಡಿಸ್ಟೆನ್ಸ್, ಮತ್ತೆ ನೆಕ್ಸ್ಟ್ ಒಬ್ಬರು, ನೆಕ್ಸ್ಟ್ ಒಂದು ಸ್ವಲ್ಪ ದೂರ ನಿಲ್ಲಬೇಕು. ಇಲ್ಲಿ ಅವರು 4 ಜನ. ಓಕೆ 4 ಜನ ದೂರ. ಓಕೆ ಸರಿ. ಈಗ ಕೊಡ್ತಿರುವಂಥ ಟಾಸ್ಕ್, ನೀವು ಅಲ್ಲಿಗೆ ಹೋಗಬೇಕು, ಅದನ್ನು ತಗೊಂಡ್ಬರ್ಬೇಕು. ಇವರ ಸುತ್ತ ಆ ರಿಂಗನ್ನು ಸೆಟ್ ಮಾಡಬೇಕು. ನೀವು ಸಜೆಸ್ಟ್ ಮಾಡಬೇಕು ಯಾವ ಕಲರ್ ತರಬೇಕು ಏನು ಅಂತ ಮಕ್ಕಳಿಗೆ ಹೇಳಬೇಕು. ಮತ್ತು ರಿಂಗ್ ಯಾರು ಬೇಗ ಫ್ರೇಮ್ ಮಾಡ್ತಾರೋ ಅವರಿಗೆ ಪ್ರೈಸ್ ಹೋಗುತ್ತೆ. ನಿಮಗೇನು ಕೆಲಸ ಇಲ್ಲ, ನೀವು 2 ಮಕ್ಕಳಿಗೆ ಬೇಕಾದ್ರೆ ಗೈಡ್ ಮಾಡಿ. 2, 4, 6, 8 ಜನ ಇದ್ದಾರೆ. ಸೊ ನೀವು ಇವರ ಟೀಮ್ನವರು, ನೀನು ಇಲ್ಲಿ ರಿಂಗ್ ರೆಡಿ ಮಾಡಬೇಕು. ಇವರು ಹೇಳ್ತಾರೆ ಹಾಗೆ ಕೇಳ್ಕೊಂಡು ನೀವಿಬ್ಬರು ಸೇರಿ ರಿಂಗ್ ರೆಡಿ ಮಾಡಬೇಕು. ಆ್ಯಂಡ್ ನೀವಿಬ್ಬರು ಇವ್ರು ಹೇಳಿದಾಗೆ ರಿಂಗ್ ಅವನು ರೆಡಿ ಮಾಡೋ ಚಾನ್ಸಸ್ಸೇ ಇಲ್ಲ. ಓಕೆ, ಆ್ಯಂಡ್ ನಿಮಗೆ ನೀವು ಗೈಡ್ ಮಾಡಿ ಇವರು ಹೇಳಿದಾಗೆ ರಿಂಗ್ ತಂದು ರಿಂಗನ್ನು ಸೆಟ್ ಮಾಡಬೇಕು. ಓಕೆನಾ? ನೀವು ಹೆಲ್ಪ್ ಮಾಡ್ಬೋದು, ರಿಂಗನ್ನು ಜಾಯಿನ್ ಮಾಡಲಿಕ್ಕೆ ನೀವು ಹೆಲ್ಪ್ ಮಾಡ್ಬೋದು. ಒಂದೊಂದೇ ಅಲ್ಲ, 2 ಕಲರ್. ಒಂದು ದೊಡ್ಡ ರಿಂಗಲ್ಲಿ 2 ಕಲರ್. ಹೋಗಿ ತರುವಾಗ ಒಂದೊಂದೇ ಕಲರ್. ವೆರಿ ಗುಡ್ ಕ್ವೆಶ್ಚನ್. ಓಕೆ, ಹೋಗಿ ತರುವಾಗ ಒಂದೊಂದೇ ಕ್ವೆಶ್ಚನ್. ಇದು ಮತ್ತೆ ತುಂಬ ದೂರ ಆಯ್ತಾ ಅಂತ ಅನಿಸ್ತಾ ಇದೆ ನನಗೆ. ದೂರ ಆಯ್ತಾ? ಇಲ್ಲ ಬಾ, ಇಲ್ಲಿ ಕ್ಯಾಮ್ರಾ ಎಲ್ಲ ಇದೆ. ಸೊ ಸ್ವಲ್ಪ ಹತ್ರ ಮಾಡೋಣವಾ? ಸ್ವಲ್ಪ ಹತ್ರ ಬೇಡವಾ? ಓಕೆ, ಒಂದು ಎಲ್ಲೇ ಮ್ಯೂಸಿಕ್ ಇಪ್ಪಡವ ಬಲ್ತಂದು ಫೋನ್ನಾಗ ಬಂದಾಗ ಒಂದೇ. ಓಕೆ, ಸೊ ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಗ್ತಾ ಇದೆ. 3 ನನಗೆ ಇನ್ನೂ ಭಯ ಆಗ್ತಿದೆ. ನೀವು ಓಡುವಾಗ ಒಬ್ಬರನ್ನು ತಳ್ಳಬಾರದು. ಅಲ್ಲಿ ಮೆಟ್ಲಿದೆ, ಜಾಗ್ರತೆಯಾಗಿ ಹೋಗ್ಬೇಕು. 3, 2 ಇವ ಇದ್ದಾನೆ ಅಡ್ಡ, ತಳ್ಳಬೇಡ. 1 ಗೋ. ನಾವು ಸ್ವಲ್ಪ ಸಪೋರ್ಟ್ ಮಾಡುವ, ಅಟ್ಲೀಸ್ಟ್ ಚಪ್ಪಾಳೆಯಿಂದ. ಅದರ ಜೊತೆಗೆ ಮ್ಯೂಸಿಕ್ ಬರ್ತದೆ. ಓಕೆ, ರಿಂಗ್ ಸೆಟ್ ಆಗಬೇಕು. ನಿಮ್ಮ ಸುತ್ತಲೂ ಆ ರಿಂಗ್ ಇರಬೇಕು. ನಿಮ್ಮ ಸುತ್ತಲೂ ಮೀನ್ಸ್ ನಿಮ್ಮ ಕಾಲಿನ ಬುಡದಲ್ಲಿ ಆ ರಿಂಗು ಸೆಟ್ ಆಗಿರಬೇಕು. ಒಂದು ರಿಂಗಲ್ಲಿ 2 ಕಲರ್ಸ್ ಬರ್ಬೋದು. ಇಲ್ಲ, ಒಂದು ರಿಂಗಲ್ಲಿ 2 ಕಲರ್ಸ್ ಬರ್ಬೋದು. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ, ಚೂರು ವಾಲ್ಯೂಮ್. ಒಮ್ಮೆ ರಿಂಗ್ ಫ್ರೇಮ್ ಆಗಲಿಲ್ವಾ? ನೋಡಿ, ನಾನು ಕಂಡೀಷನ್ ಹಾಕಿದಾಗ ಒಂದು ರಿಂಗಲ್ಲಿ 2 ಕಲರ್, ವಾಲ್ಯೂಮ್ ಕಮ್ಮಿ, ಮ್ಯೂಸಿಕ್. ಒಂದು ರಿಂಗಲ್ಲಿ 2 ಕಲರ್ ಅಂತ ಹೇಳಿದೆ. ಆಚೆಯಿಂದ ತಗೊಳ್ಬಾರ್ದು ಅಂತ ಹೇಳಿಲ್ಲ, ಈ ಕಡೆಯಿಂದ ಕೇಳಬಾರ್ದು ಅಂತ ಹೇಳಿಲ್ಲ, ಏನು ಹೇಳಲಿಲ್ಲ. ಸೊ ನಾನು ಕೊಟ್ಟ ಇನ್ಸ್ಟ್ರಕ್ಷನ್ಸ್ ನೀವು ಸರಿ ಅಬ್ಸರ್ವ್ ಮಾಡಲಿಲ್ಲ. ತಗೊಳ್ಬೋದು, ಇನ್ನು ಬೇಕಿದ್ರು ತಗೊಳ್ಬೋದು. ಇನ್ನು ತಗೊಂಡು ಇಷ್ಟೇ ಇರುವಂಥದ್ದು. ನಾವು ಕೊಡೋದು ತಗೊಳ್ಳೋದು ಮಾಡ್ತಾ ಇದ್ರೆ ಮಾತ್ರ ಚೆನ್ನಾಗಿರ್ತದೆ. ಅವನಿಗೆ ಇವನಿಗೆಲ್ಲ ನೀವು ಕೊಟ್ಟ ಪ್ರೀತಿಯನ್ನು ನಾನು ತಗೊಳ್ಬೇಕು, ಅದಕ್ಕೆ ಸರಿಯಾದ ಪ್ರೀತಿ ನಾನು ಕೂಡ ಕೊಡಬೇಕು. ಸೊ ಯು ಕ್ಯಾನ್ ಎಕ್ಸ್ಚೇಂಜ್. ಅಲ್ಲಿಂದ ಮಾಡ್ಕೊಂಡು ಒಟ್ಟು ರಿಂಗ್ ಫ್ರೇಮ್ ಆಗಬೇಕು. ನನಗೆ ಗೊತ್ತಿಲ್ಲ ಏನೇ ಒಂದು. ಓಕೆ ಡಿಸ್ಕಷನ್ ಆಗ್ತಾ ಇದೆ. ಅದು ಕೊಡು, ಇದು ಕೊಡು, ಇದು ತಗೋ, ಅದು ತಗೋ, ಇದು ಬೇಡ, ಅದು ಬೇಡ. ಎಸ್ ಬೇಗ ರಿಂಗ್ ಆಗಬೇಕು. ಓಕೆ, ಇನ್ನೂ ಒಂದು ಆಪ್ಷನ್ ಕೊಡ್ತೇನೆ. ಇನ್ನೂ ಒಂದು ಕಂಟೆಸ್ಟೆಂಟ್ಸ್ಗಳಿಗೆ ಇನ್ನೂ ಒಂದು ಆಪ್ಷನ್ ಕೊಡ್ತೇನೆ. 2 ರಿಂಗ್ ಫ್ರೇಮ್ ಆಗಲಿ ಸಾಕು. ಇಬ್ರಿಬ್ರು ಸೇರ್ಕೊಳ್ಳಿ. ಅಲ್ಲಿ ಇಲ್ಲಿಬ್ರು ಸೇರ್ಕೊಂಡು ಯಾರ್ದು ಫಸ್ಟ್ ರಿಂಗ್ ಆಗ್ತದೆ ನೋಡೋಣ. 2 ರಿಂಗ್ ಸಾಕು. 2 ರಿಂಗ್ ಸಾಕು. ಈ ಜೊತೆಗೆ ಸೇರ್ಕೊಂಡು ಮಾಡ್ಬೋದು. ಒಂದು ಎಕ್ಸ್ಟ್ರಾ. ಎಸ್ ಇಲ್ಲಿ ಚಪ್ಪಾಳೆ ನಿಂತಿತ್ತು. ಎಸ್
ಓಕೆ ಓಕೆ ಓಕೆ. ಒಂದು ರಿಂಗ್ ಅಲ್ಲಿ 2 ಕಲರ್ ಬರಬೇಕು ಅಂತ ಹೇಳಿದ್ರೆ, ಒಂದು ರಿಂಗ್ ನಲ್ಲಿ 2 ಕಲರ್ಸ್, ಒಂದು ಫುಲ್ ರಿಂಗ್ ಅಲ್ಲಿ 2 ಕಲರ್ಸ್, ರೆಡ್ 2, ಬ್ಲೂ 2, ಗ್ರೀನ್ 2 ಅಂಡ್ ಯೆಲ್ಲೋ 2, ಟೋಟಲಿ 8 ಪೀಸಸ್ ಇರ್ತದೆ. 8 ಪೀಸ್ಗಳನ್ನ ಜಾಯಿನ್ ಮಾಡಬೇಕಾಗ್ತದೆ. ಓಕೆ 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 ಓಕೆ. ಯಪ್ಪ ಎಷ್ಟು ಮಂಡೆ ಬಿಸ್ತೀಯ ಮಾರ್ರೆ. ಓಕೆ 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 ಓಕೆ. ಒಂದು ರಿಂಗ್ನಲ್ಲಿ 2 ಕಲರ್ಸ್ ಬರಬೇಕು. ಬ್ಲೂ ಒಂದು ಬಾಕಿ ಆಗಿದೆ, ಹಾಕೊಳ್ಳಿ, ಬ್ಲೂ ಹಾಕೊಳ್ಳಿ, ಟೈಮ್ ಕೊಡ್ತೇನೆ. ನಿಮ್ಮದಾಗ್ಲಿಲ್ಲ ಇನ್ನಲ್ಲಿ ಬ್ಲೂ ನೋಡಿ, ಹಾಕಿಲ್ಲ ನೀವು, ಬ್ಲೂ ಹಾಕಿಲ್ಲ. ಎಸ್, ಅದನ್ನು ಗಟ್ಟಿ ಮಾಡ್ಕೊಳ್ಳಿ. ಒಂದು ರಿಂಗಲ್ಲಿ 2 ಕಲರ್ಸ್. ಓಕೆ ಓಕೆ ಓಕೆ. ಫೈನಲಿ ಎಷ್ಟು ಕಷ್ಟಪಟ್ಬಿಟ್ಟು 2 ರಿಂಗ್ ರೆಡಿ ಆಯಿತು. ಬಟ್ ಇಲ್ಲಿ ಫಸ್ಟಿಗೆ ರಿಂಗ್ ರೆಡಿ ಆಗಿದೆ. ಎಲ್ಲರೂ ಅನ್ಕೊಂಡ್ರು ಎಸ್ ಇಲ್ಲಿಗೆ ಇವೆಂಟ್ ಮುಗೀತು, ಈ ಗೇಮ್ ಮುಗೀತು ಅಂತ. ಅಲ್ಲ, ಎಸ್, ನಾನು ಏನು ಹೇಳಿದ್ದೆ, ದೇವರ ಕಾಲ ಬುಡದಲ್ಲಿ ರಿಂಗ್ ರೆಡಿ ಆಗಿರ್ಬೇಕು, ಸೆಟ್ ಆಗಿರ್ಬೇಕು ಅಂತ ಹೇಳಿದ್ದೆ. ಅದು ಮಾಡಿಲ್ಲ. ಬಟ್ ವಿನ್ನರ್ ಯಾರಾಗ್ತಾರೆ ಅಂತ ಹೇಳಿದ್ರೆ, ಈ ರಿಂಗ್ ಅನ್ನ ಸೊಂಟದಲ್ಲಿ ಹಾಕಿ 1 ರೌಂಡ್ ತಿರುಗಿಸಿದವರು ವಿನ್ನರ್ ಆಗ್ತಾರೆ. ನೋಡೋಣ. ಟಾಸ್ಕ್ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೇನೆ. ಇಬ್ಬರಲ್ಲಿ ಒಬ್ರು ಎಸ್, ಇಲ್ಲಿ ಈ ಕಡೆಯಿಂದ 5 4 3. ಈಚೆ ಬನ್ನಿ. ಓಕೆ 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 ಓಕೆ. ಎಂತೆಂಥ ಅದ್ಭುತವಾದ ಪ್ರತಿಭೆಗಳು ಇದ್ದಾರೆ ಮಾರ್ರೆ ನಮ್ಮ ಜೊತೆಗೆ. ಒಂದು ಟ್ರಯಲ್. ಅಮ್ಮನ್ ಸ್ವಲ್ಪ ಈಚೆ ಬನ್ನಿ. ಓಕೆ, ಲಾಸ್ಟ್ ಒಂದು ಅವಕಾಶ. ಎಸ್, ಸ್ವಿಂಗ್. ಎಸ್, ಅವರೊಂದು ಟ್ರೈಗೆ ಒಂದು ಚಪ್ಪಾಳೆ ಕೊಡುವ ಆಯ್ತಾ. ಸುಮ್ಮನೆ ಒಂದು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿಸಿದ್ದು. ಬಟ್ ವಿನ್ನರ್ ನೀವಾಗಿದ್ದೀರಿ. ವಿನ್ನರ್ ಈ ಕಡೆಯವರು ವಿನ್ ಆಗಿದ್ದೀರಿ. ಬಟ್ ಎಲ್ರಿಗೂ ಪ್ರೈಸ್ ಕೊಡೋಣ. ಪ್ರೈಸ್ ಕೊಡೋ ಮುಂಚೆ ಚಂದ್ರಣ್ಣ ಒಂದು ನಮ್ಮ ಮಕ್ಕಳಿಗೋಸ್ಕರ ಒಂದು ಹಾಡು, ಆ ಹಾಡಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಅವರು ಕೂಡ ಸಾಥ್ ಕೊಡ್ತಾರೆ. ಎಸ್, ಓಕೆ. ఊరుద పిలికులు నలిపున్న కొలుకుయన ఆసేద కన్నుడు ఊరుద పొన్నులు పిలిపున్న మల్లుకుయన ఆసేద పెట్టుకు ఊరుద పిలికులు నలిపున్న కొలుకుయన ఆసేద కన్నుడు ఊరుద పొన్నులు పిలిపున్న మల్లుకుయన అరే హో గయా మే దీవానా బల నలిపు గయా హో జవానా ನನ್ನ ಭಾರಿ ಜಾಲಿಯ ನನ್ನಯ ದಿನನ ಕಾಸದ ಪೆಟ್ಟಿಗೂ ಊರುದ ಪಿಲಿಕುಲ ನಲಿಪುನ ಕೊಲ್ಲುಕುಯನ ಆಸೆದ ಕಣ್ಣಿಡು ಊರುದ ಪೊಣ್ಣಲು ಪಿಲಿಪುನ ಮಲ್ಲುಕುಯನ ನಮೂನದ ಪಿಲಿಕುಲು ನಮೂನದ ಸ್ಟೆಪ್ಸು ಸಂತಸದ
ಈ ಶುಭಗಳಿಗೆ ನಂಕಾದು ಕರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರನ್ನ ಜನತರಿಗೆ ನಮ್ಮ ಊರ ಸಿಂಗಾರಾಂಡು ಈ ಭೂಮಿಡ ಬಂಗಾರ ಬುಳಂಡು ನನಲಾಗ ಪಾಡ್ದು ನಲಿಪುನ ಸಮಯ ಸಂಸ್ಥದ ಪೆಟ್ಟಿಗೂ ಊರುದ ತಿಲಿಕು ನಲಿಪುನ ಕೊಲ್ಲುಯನ ಆಸೆದ ಕಣ್ಣುಡು ಊರುದ ಪೊಣ್ಣಲು ನಲಿಪುನ ಮಲ್ಲುಯನ ಶಾಬಾಸ್. ಆಹಾ ಗೊತ್ತಿತ್ತಾ? ಸುಸ್ತಾಯ್ತಾ? ವಾದ್ಯಲನ ಸ್ವರ ಸಂಗೀತವೇ ನಮ್ಮೂರ್ದ ಮಣ್ಣುಡುಗೆ ಮದ್ದಲದ ಸ್ವರ ಬೆಂಬರದ ಚಂಡದ ಒಳಗಡೆ ನಮ್ಮ ಪೂರ ಒಂಜಾಂಡ ಬದುಕು ಭೇದ ಭಾವ ದೂರಾಂಡ ಸರಿತು ನನ್ನ ಸಾರ ಜನ್ಮನು ಕಳವಡು ಮೂಲೆ ಶಾಸ್ತ್ರದ ಪೆಟ್ಟಿಗೂ ಊರುದ ತಿಳಿ ಕಲಿಪುನ ಕೊಲ್ಲುಯನ ಆಸೆದ ಕಣ್ಣುಡು ಊರುದ ಪೊಣ್ಣಲು ತಿಳಿಪುನ ಮಲ್ಲುಯನ ಆಸೆದ ಪೆಟ್ಟಿಗೂ ಊರುದ ಪಿಲಿಗುಲು ಸಂತಸದ ಈ ಶುಭಗಳಿಗೆ ನಂಕಾದು ಕರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರನ್ನ ಕನತರಿಗೆ ನಮ್ಮ ಊರ ಸಿಂಗಾರಾಂಡು ಈ ಭೂಮಿಡ ಬಂಗಾರ ಬುಳಂಡು ನನಲಾಗ ಪಾಡ್ದು ನಲಿಪುನ ಸಮಯ ಶಾಸ್ತ್ರದ ಪೆಟ್ಟಿಗೆ ಊರುದ ಪಿಲಿಕು ನಲಿಪುನ ಕೊಲ್ಲುಯನ ಆಸೆದ ಕಣ್ಣುಡು ಊರುದ ಪೊಣ್ಣಲು ತಿಳಿಪುನ ಮಲ್ಲುಯನ ಶಾಸ್ತ್ರದ ಪೆಟ್ಟಿಗೆ ಊರುದ ಪಿಲಿಕು ನಲಿಪುನ ಕೊಲ್ಲುಯನ ಆಸೆದ ಕಣ್ಣುಡು ಊರುದ ಪೊಣ್ಣಲು ತಿಳಿಪುನ ಮಲ್ಲುಯನ. ಎಲ್ಲ ಪಿಲಿಗಳಿಗೆ ಸುಸ್ತಾಗಿದೆ, ತುಂಬ ಸುಸ್ತಾಯ್ತಾ? ಪಚ್ಚಿತಾ? ಸುಸ್ತಾಯ್ತು. ಎಸ್, ಯಾವ ಪಿಲಿದು ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು? ಬ್ಲ್ಯಾಕ್ ರೆಡ್, ಬ್ಲ್ಯಾಕ್ ರೆಡ್, ರೆಡ್ ದೊಡ್ಡದ ಚಿಕ್ಕದ? ದೊಡ್ಡ ಪಿಲಿ ಚಂದ ಆಯ್ತಾ? ಓಕೆ, ಈ ಪಿಲಿದು ಡ್ಯಾನ್ಸ್ ಹೇಗಿತ್ತು? ಮಧ್ಯದಲ್ಲಿ ಎದ್ದು ಬಿದ್ರು ಗೊತ್ತಿಲ್ಲ, ಫುಲ್ ಕುಣಿದಿದೆ. ಓಕೆ 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 ಸತೀಶಣ್ಣ ಹೇಳಿದ್ರಿ. ಸತೀಶಣ್ಣ, ಈ ಮಕ್ಕಳಿಗೆ ಎಲ್ಲರೂ ಹೇಳಿರುವಂಥದ್ದು ಹೌದಲ್ವಾ? ಇವರು ಆಗ್ಬೋದಲ್ಲ? ಪ್ರೈಸ್ ಇವ್ರಿಗೆ ಕೊಡ್ಬೋದಾ? ಎಸ್, ಸತೀಶಣ್ಣ ಪಿಲಿ ಡ್ಯಾನ್ಸ್ ತುಂಬ ಚಂದ ಮಾಡಿದ್ದು. ಮಿಸ್ಟರ್ ಸಮೃದ್ಧ ಓಕೆ, ಸಮೃದ್ಧ ಮಲ್ಲ ಪಿಲಿಗೆ ಒಮ್ಮೆ ಕೈ ತಾಟಿ ಅಷ್ಟೇ ಜೋರಾಗಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಹೇಗಲ್ಲ ಹೇಳೋದಲ್ಲ ಮಾರ್ರೆ. ಓಕೆ, ಆ ಥರ ವ್ಯವಸ್ಥೆ ಮತ್ತೆ ಬಿಟ್ಬಿಡುವ. ಓಕೆ, ಸ್ಟೇಜಿಗೆ ಕರಿತಾ ಇದ್ದೇನೆ. 3 ಜನ, ಖಾಲಿ 3 ಜನ ಸಾಕು ನನಗೆ. 3 ಜನ ಸಾಕು, ಖಾಲಿ 3 ಜನ. ಹರ್ಷಣ ಹ್ಯಾಪಿ ಬರ್ತ್ಡೇ. ಅವ್ರು ಗೆಲ್ಬೇಕು ಅಂತಿದ್ರೆ ಬೇಕಾಗಿರುವಂತ ವಿಚಾರ ಏನು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಬಾಂಡಿಂಗ್ ಚೆನ್ನಾಗಿರ್ಬೇಕು,
ಒಬ್ರಿಗೊಬ್ರು ಪ್ರೀತಿ ಕೊಡುವವರಾಗಿರಬೇಕು. ಒಂದು ಒಟ್ಟು 3 ಜನ ಅಂತ ಹೇಳಿದ್ದೆ. ಇಲ್ಲ, ನಾವು ಹಾಗೆ ಹಾಕ್ಸೋದಿಲ್ಲ ಯಾರಿಗೂ. ಈಗ ಒಂದು ನಿಮಗೆ ಆ್ಯಂಡ್ ಸರ್ ಇದೊಂದು ನಿಮಗೆ. ಓಕೆ, ಟಾಸ್ಕ್ ಏನು ಅಂತ ಹೇಳಿದರೆ ಬಹಳ ಸಿಂಪಲ್ ಆಗಿರುವಂಥ ಟಾಸ್ಕ್. ಫಸ್ಟ್ ಟೈಮ್ ಕೊಡ್ತಾ ಇದ್ದೇನೆ. ಯಾವುದೇ ಕಷ್ಟ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಸುಲಭವಾಗಿರುವಂಥ ಟಾಸ್ಕ್. ಸರ್ ಇದರಲ್ಲಿ 8 ಬೆಲೂನ್ ಕೊಟ್ಟುಬಿಡಿ ಅವ್ರ ಕೈಗೆ. 8 ಬೆಲೂನ್ಸನ್ನು ಕೊಡ್ತೇನೆ. ಪ್ರತಿಯೊಬ್ಬರಿಗೂ 8 ಬೆಲೂನ್ ಸಿಗುತ್ತೆ. ಆ ಬೆಲೂನನ್ನು ಊದಿ ಇದರಲ್ಲಿ ಈ ತರ ಲೈಟಿಂಗ್ಸ್ ಆಗಿ 1 2 3 4 5 6 ಒಂದು ಹಗ್ಗದಲ್ಲಿ 10 ಬೆಲೂನ್ಸ್ ಅನ್ನ ಅಥವಾ 8 ಬೆಲೂನ್ಸ್ ಅನ್ನ ನೀವು ಕಟ್ಟಬೇಕು. ಟಾಸ್ಕ್ ಈಸಿ ಮಾಡುವ ಸಲುವಾಗಿ ನಿಮಗೆ ಯಾರ ಹತ್ರ ಬೇಕಿದ್ರು ಹೋಗಿ ನೀವು ಹೆಲ್ಪ್ ತಗೊಂಡು ಆ ಹಗ್ಗದಲ್ಲಿ 10 ಬೆಲೂನ್ ಅನ್ನ ಕಟ್ಕೊಂಡು ಬಂದ್ರೆ ಆಗತ್ತೆ. ಎಲ್ಲೂ ಹೋಗ್ಬೋದು. ನಿಮ್ಗೆಲ್ಲರೂ ಯಾರ್ಯಾರು ನಿಮ್ಮ ಫ್ಯಾನ್ಸ್ ಇದ್ದಾರೆ ಅವರ ಹೆಲ್ಪ್ ತಗೊಳ್ಬೋದು, ಸಪೋರ್ಟ್ ತಗೊಳ್ಬೋದು. 10 ಹೆಲ್ಪ್ ತಗೊಳ್ಬೋದು. 8 ಬೆಲೂನ್ ಇದೆ. ಹೋಗಿ ಅಲ್ಲಿಂದ ಹಗ್ಗದಲ್ಲಿ ನೋಡಿ, ಒಟ್ಟಿಗೆ ಕಟ್ಲಿಕ್ಕಿಲ್ಲ, ಗಮನಿಸಿ. ಇಲ್ಲಿ ಒಂದೊಂದು ಬಲ್ಬ್ ದೂರ ಇದೆಯಲ್ಲ, ಹಾಗೇನೆ ದೂರ ಒಂದೊಂದು ಬೆಲೂನ್ ಅನ್ನ ಕಟ್ಟಬೇಕು, ಊದಬೇಕು, ಊದಿ ಗಂಟೆ ಹಾಕ್ಬೇಕು. ಹೆಲ್ಪ್ ತಗೊಳ್ಬಹುದು. 10 ಬೆಲೂನ್ ಅನ್ನ 8 ಬೆಲೂನ್ ಅನ್ನ ಯಾರು ನೀಟಾಗಿ ಕಟ್ಟಿ ಇಲ್ಲಿ ಫಸ್ಟ್ ಬರ್ತಾರೋ ಅವರಿಗೆ ಪ್ರೈಸ್ ಹೋಗ್ತದೆ. ಸೊ ನಿಮಗೆ ಎಲ್ಲೂ ಬೇಕಿದ್ರೆ ಹೋಗ್ಬೋದು, ಯಾರ ಹೆಲ್ಪ್ ಬೇಕಿದ್ರು ತಗೊಳ್ಬಹುದು. ಅವರ ಹತ್ರಕ್ಕೆ ಬಂದು ಅವರಿಗೆ ಹೆಲ್ಪ್ ಮಾಡ್ಬೋದು, ನಿಂತ್ಕೊಂಡು ಅಥವಾ ಕಟ್ಲಿಕ್ಕೆ ಏನು ಹೆಲ್ಪ್ ಬೇಕಿದ್ರು ಮಾಡಬಹುದು. ಇಲ್ಲಿ ಒಗ್ಗಟ್ಟಲಿದ್ರೆ ಮಾತ್ರ ಈ ಕೆಲಸ ಚೆನ್ನಾಗಿ ಈಸಿಯಾಗಿ ಬೇಗ ಆಗತ್ತೆ. 5 5 4 3 2 2 1. ನೋಡೋಣ ಯಾರು ಯಾರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ. ಸ್ವಲ್ಪ ಸೈಜ್ ಗಾತ್ರದ ನಮಗೇನಿದಿಲ್ಲ, ಗಾತ್ರ ಇಲ್ಲ. ದೊಡ್ಡ ಗಾತ್ರದವರು ಚಿಕ್ಕದು ಮಾಡಬಹುದು, ಚಿಕ್ಕ ಗಾತ್ರದ ದೊಡ್ಡದು ಮಾಡಬಹುದು, ಏನೂ ತೊಂದರೆ ಇಲ್ಲ. ಸೈಜ್ ಡಸಂಟ್ ಮ್ಯಾಟರ್. ಇಲ್ಲಿ ಸುಲಿತವಾಗಿ ಬಹಳ ಈಸಿಯಾಗಿ ಟಾಸ್ಕ್ ಅನ್ನು ಮಾಡಬಹುದು. ಕ್ಲಿಯರ್, ಫೈನ್. ಸೊ ಓಕೆ, ಚಂದ್ರಣ್ಣ ಇಲ್ಲಿ ಕ್ಯಾಮರಾ ಕ್ಯಾಪ್ಚರ್ ಆಗ್ತಾ ಉಂಟು, ತಿರುಗಿ ನಿಂತು ಮಾಡಲಿ ಅವರು, ಆಗ ಎಲ್ಲ ಕ್ಯಾಪ್ಚರ್ ಆಗ್ತದೆ. ಮಾಡ್ತಿರುವಂಥ ಕೆಲಸ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕ್ಯಾಮರಾ, ಎಸ್, ಅಲ್ಲಿ ಹಿಂದ್ಗಡೆ ಕೂಡ ಕ್ಯಾಮ್ರಾಕ್ಕೆ ಸ್ವಲ್ಪ ಅಡ್ಡ ಆಗದಾಗೆ ನೋಡ್ಕೊಳ್ಳಿ. ಅಲ್ಲಿಂದ ಕ್ಯಾಪ್ಚರ್ ಆಗ್ತಿದೆ ನಿಮ್ಮ ಟಾಸ್ಕ್ಗೆ. ಈ ಥರ ಈ ಬಲ್ಬ್ ಹೇಗೆ ವೈರಲ್ಲಿ ಹೋಗಿದೆಯೋ ಅದೇ ಥರ ದೂರ ಹಾಕೊಳ್ಬೇಕು. ಒಂದು ಕಡೆ ಹಿಡ್ಕೊಳ್ಳಿ, ಒಂದು ಎಂಡಲ್ಲಿ ಹಿಡ್ಕೊಳ್ಳಿ, ಒಂದೇ ಒಂದು ಎಂಡಲ್ಲಿ ಹಿಡ್ಕೊಳ್ಳಿ, ಅದು ನೀಟಾಗಿ. ಓಕೆ ಓಕೆ, ದಾಮ್ ಸ್ವಲ್ಪ ಏನು ಕೋಟಿ ರೂಪಾಯಿ ಪ್ರಶ್ನೆ. ಆ ಬೆಲೂನ್ ನಿಮಗೆ ಎಲ್ಲಿಂದ ಸಿಕ್ಕಿತ್ತು? ಎಸ್, ಅದನ್ನು ಇಟ್ಕೊಳ್ಳಿ ಸರ್. ಅದು ಟಾಸ್ಕಿಗೆ ತುಂಬ ಅಗತ್ಯ ಇರುವಂಥ ಬೆಲೂನ್ಗಳು. ನಿಮ್ಮನ್ನು ಒಂದು ಸ್ವಲ್ಪ ಬಿಟ್ಟು ಕರಿತೇನೆ, ಮತ್ತೆ ಬೆಲೂನ್ಸ್ ಕೂಡ ಕೊಡ್ತೇನೆ. ಓಕೆನಾ? ಓಕೆ 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 ಎಸ್. 10 ಬೆಲೂನ್ಸು, 8 ಬೆಲೂನ್ಸು, 3 6 7 8 3 6 7 ಇಂದು ಸರಿ ಇದಾಗಲಿಲ್ಲ. ಸರಿ ಉಂಟು. ಎಸ್, ಇಲ್ಲಿ ಸ್ವಲ್ಪ. ಓಕೆ 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 ಫಸ್ಟ್ ನಮ್ಮ ಹರ್ಷಣ ಬಂದಲ್ಲ ವೇದಿಕೆಗೆ. ಪ್ರಶಾಂತ್ ಹಾಂ, ಶೇ ನೀವು ಭಯಂಕರ ಅಂದ್ರೆ ಅವ್ರ ಹತ್ರ ಹೇಳಿದ್ದೇನೆ ಇಷ್ಟೇ ಇದು ಫ್ರೀಕ್ವೆನ್ಸಿ ಬೇಕು ಬಾಲಲ್ಲಿ ಅಂತ. ಓಕೆ 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 ಹೇಗೆ ಅಂಟಿಸಿದ್ದು? ಅಬ್ಬಾ, ನನಗೆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಮಾರ್ರೆ. ಓಕೆ, ಒಂದೊಂದೇ ಉತ್ತರ ಕೊಡೋಣ. ಈ ರೌಂಡಲ್ಲಿ ಸೆಲೆಕ್ಟ್ ಮಾಡಿ, ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಹೇಳ್ತೇನೆ. ಈ ರೌಂಡಲ್ಲಿ ಸೆಲೆಕ್ಟ್ ಖಂಡಿತ ಮಾಡ್ತೇನೆ. ಎಲ್ಲರೂ ಅನ್ಕೊಂಡಿದ್ದಾರೆ 10 ಬೆಲೂನ್ ಕಟ್ಕೊಂಡು ಬಂದ್ರೆ ಮುಗೀತು ಇವೆಂಟ್ ಅಂತ. ಇವೆಂಟ್ ಸ್ಟಾರ್ಟ್ ಆಗೋದೆ ನಮ್ಮಲ್ಲಿ ಯಾವತ್ತು ಈಗ. ಓಕೆ, ಬಟ್ ಸ್ಟೇಜ್ಗೆ ಫಸ್ಟ್ ಬಂದದ್ದು ಸರ್ ನೀವೇ. 8 ಬೆಲೂನ್ಸ್ ಅನ್ನ ನೀಟಾಗಿ ಜೋಡಿಸ್ಕೊಂಡು ಬಂದವರು ಇವರೇ. ಯಾರಿಗೆ ಸರ್? ಲಾಸ್ಟ್ ರೋಗ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಫಟಾಫಟ್ ಅರೇಂಜ್ ಮಾಡಿ ಕೊಟ್ಟಿದ್ದೀರಿ. ಮೀನ್ಸ್ ಆ ಬಾಂಡಿಂಗ್ ಚೆನ್ನಾಗಿದೆ. ಫಟಾಫಟ್ ಹೆಲ್ಪ್ ಮಾಡಿದ್ರಿ, ಫಟಾಫಟ್ ಆಗಿದೆ. ಈಗ ನೆಕ್ಸ್ಟ್ ಬಂದಿದ್ದು ಯಾರು? ಇದಕ್ಕೊಂದು ಸ್ಪೆಷಲ್ ಪ್ರೈಸ್ ಇದೆ. ಈ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೇವೆ ಈ ಇವೆಂಟ್ ಅಲ್ಲಿ.
ನಿಮಗೆ ಹೆಲ್ಪ್ ಮಾಡಿದ ಫ್ರೆಂಡ್ಸ್ ತುಂಬ ಜನ ಹಿಂದೆ ಕೂಡ ಇದ್ದಾರಲ್ಲ? ತುಂಬ ಜನ ಇದ್ದಾರೆ. ಅದರಲ್ಲಿ ಹುಡುಗಿಯರನ್ನ ಹೆಂಗಸರನ್ನ ಬಿಟ್ಟು ಹುಡುಗರು ಯಾರು ಬೆಸ್ಟ್ ಫ್ರೆಂಡ್ ಇದ್ದಾರೆ? ಅಲ್ಲ, ಎಲ್ಲರೂ ಬೆಸ್ಟ್, ಅದ್ರಲ್ಲಿ ಒಂದು ಇವತ್ತಿಗೆ ಬೆಸ್ಟ್. ಎಲ್ಲರೂ ಬೆಸ್ಟ್, ಯಾರು ಸಹ ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಹೆಸರು ಹೇಳ್ಬೇಕು. ಈಗ ಅದೇ ಒಂದು ಹೆಸರು ಹೇಳ್ತೇನೆ, ಸಚಿನ್ ಅಂತ. ಸಚಿನಣ್ಣ, ಸಚಿನಣ್ಣ, ಸಚಿನಣ್ಣ ಸ್ಟೇಜಿಗೆ ಬಂದ್ಬಿಡಿ, ನೀವು ಸ್ಟೇಜಿಗೆ ಬಂದ್ಬಿಡಿ. ಎಸ್ ಪ್ರಶಾಂತ್ ಅಣ್ಣ ಈಗಾಗಲೇ ಯಾವ ಆಪ್ಷನ್ ಕೊರೊಂದಿಲ್ಲ. ಐಟ್ ಮಸ್ತ್ ಜನ ಉಳ್ಳಿರಿ. ಐಟ್ ಯಾರಣ್ಣ ಒಂಜಿ ಬೆಸ್ಟ್ ಫ್ರೆಂಡ್ ಸ್ಟೇಜಿಗೆ ಲೆಪ್ಲೆ ಮಾತಾಡು. ಓಕೆ, ಬೆಸ್ಟ್ ಆಯ್ತು ಒಂಜಿ ಫ್ರೆಂಡ್ ಇತ್ತೆ ಸದ್ಯದ ಮಟ್ಟಿಗೆ ಒಂಚೂರು ಮಲ್ಲ ಅರ್ಬಿಡ್ತೀನಿ ನಿಂಗೆ ನೆಂಬೇರು ಅದಕ್ಕೆ ಕೊಡ್ತೀನಿ. ಆಯ್ತು ಆಯ್ತು, ಲಾಸ್ಟ್ ರೂಟ್ ಮಾಂತಾರಲ್ಲ ಬೆಸ್ಟ್ ಫ್ರೆಂಡ್ ಇತ್ತೆ ಒಂಜಿ ಟಾಸ್ಕ್ ಹೆಲ್ಪ್ ಬೋಡಿತ್ತು ಏರಲ್ಲ ಎತ್ತಲ್ಲಿ ಆರಾಪೂಜಿ ಇರ್ನ ಹೈಟ್ಗೆ ಬೋಡು ಕುಸುಮ ಏರ್ಲಾವು ಒಂಜಿ ಮೇರೆಗೆ ಕಂಪನಿಗೆ ಬರ್ರ ಏರ್ಲಾವು ಕುಸುಮ ಬಂಡೆ ಏರ್ ಗೊತ್ತು ಜಿಂಕ್. ಹಾ ಸೂಪರ್ ಸರ್, ಬಲೆ ಸರ್, ಬಲೆ ಬೆಚ್ಚ 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 ಡ್ರಾ ಬಲೆ 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 ಸರ್. ರತಣ ಎಸ್ ಸರ್, ಎಂಥ ಅಭಿಮಾನಿಗಳು ಸರ್ ನಿಮಗೆ ಅಂತ ಭಾಳ ಖುಷಿ ಆಯಿತು. ಎಸ್ ರತಣ. ಓಕೆ, ಫಸ್ಟ್ ಒಂದು ಪ್ರೈಸ್ ಖಂಡಿತ ನಮ್ಮ ಸರ್ಗೆ ಹರ್ಷಣ್ಣನಿಗೆ ಹೋಗುತ್ತೆ. ನೆಕ್ಸ್ಟ್ ಈ ಟಾಸ್ಕ್ ಅಲ್ಲಿ ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ, ಈ ಎಂಡನ್ನ ಸೇರಿಸಿಕೊಳ್ಳಿ. ಕಟ್ಟಿ ಹಾಕಿ, ಗಂಟು ಮಾಡಿ, ಗಂಟು ಹಾಕಿ. ಆ ಎಂಡ್ ರೆಡ್ ಎಂಡ್, ಎರಡು ಎಂಡ್ಗಳನ್ನು ಕೂಡ, ಎರಡು ಎಂಡನ್ನು ಮಾತ್ರ, ಈ ಎಂಡು ಆ ಎಂಡು ಕಟ್ಟಿಬಿಡಿ. ಎರಡು ಎಂಡನ್ನು ಕಟ್ಟಿಬಿಡಿ. ಇಲ್ಲೊಂದು ಎಂಡು, ಇಲ್ಲೊಂದು ಎಂಡು, ಇಲ್ಲಿದೆ. ಇದರ ಎಂಡ್ ಇಲ್ಲಿದೆ ಸರ್, ಇಲ್ಲಿದೆ ಒಂದು ಎಂಡ್. ಓಕೆ, ಕೆಲವು ಸೆನ್ಸರ್ ಬೋರ್ಡ್ ಪಾಡುಡಪ್ಪಣ್ಣು. ಓಕೆ, ಎಸ್ ಸರ್. 3 ಅರಳಿ ಒಂದು 6, 2 ಬಿದ್ದೋಗಿದೆ. ಓಕೆ, ಇಲ್ಲಿ ಉಂಟಲ್ಲ ಸರ್, ಉಂಟಲ್ಲ. ಎಸ್, ಓಕೆ. 8 ಬೆಲೂನ್ಸ್ ಇದೆ. ಒಂದು ಸುಂದರವಾದ ಗಾರ್ಲ್ಯಾಂಡ್ ಆಗಿದೆ. ಒಂದು ಚಂದದ ಮಾಲೆ ಇದೆ. ಈ ಮಾಲೆಯನ್ನ ಇವರಿಗೂ ಹಾಕ್ಬೋದಲ್ಲ, ಇವರಿಗೂ ಹಾಕ್ಬೋದು. ಯಾರಿಗೆ ಹಾಕ್ತಾರ ನೋಡೋಣ. ಬಟ್ ಪ್ರೀತಿಯಿಂದ ಹಾಕ್ತಾ ಇದ್ದೇವೆ. ಏನೇ ಕೆಲಸ ಮಾಡ್ತಿದ್ರು ಕೂಡ ನಮ್ಮ ವೇದಿಕೆಯಲ್ಲಿ ಅದು ಪ್ರೀತಿಯಿಂದಲೇ ನಡೀತದೆ. ಎಂಡ್ ತಿಕ್ಕಿದೆಯಾ ಸರ್? ಓಕೆ, ಎಂಡ್ ತಿಕ್ಕಂಡತೆ. ಓಕೆ, ಈ ಸೈಡನ್ನು ಅದಕ್ಕೆ ಜಾಯಿನ್ ಮಾಡಿ. ಒಂದು ಗಂಟೆ ಅಲ್ಲಿಗೆ ಹಾಕೊಳ್ಳಿ. ಓಕೆ, ಸೂಪರ್. ಗಂಟು ಹಾಕಿದ್ರೆ ಅಂತ ಅದು ಆಯ್ತು. ಬಾಂಡಿಂಗ್ ಗಂಟು, ಬ್ರಹ್ಮ ಗಂಟು. ಓಕೆ ಸರ್, ಒಂದೇ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನೀವು ಅವರಿಗೆ ಗಾರ್ಲ್ಯಾಂಡ್ ಮಾಡ್ಬೋದು ಅಥವಾ ಅವರು ನಿಮಗೂ ಗಾರ್ಲ್ಯಾಂಡ್ ಆಗ್ಬೋದು. ಎಷ್ಟು ಪಡೆ ಬರಲಿ. ನಮ್ಮ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ಹೂವಿನ ಗಾರ್ಲ್ಯಾಂಡ್ ನೋಡಿದ್ದೇವೆ, ಮತ್ತೆ ಗಂಧದ ಗಾರ್ಲ್ಯಾಂಡ್ ಎಲ್ಲ ನೋಡಾಗಿದೆ. ಬಟ್ ಬೆಲೂನ್ಸ್ ನ ಗಾರ್ಲ್ಯಾಂಡ್ ಬಿದ್ದಿರುವಂತದ್ದು ನಮ್ಮ ಸತೀಶ್ ಅಣ್ಣನ ಮನೆ ಅಂಗಳದಲ್ಲಿ ನಡೆದಂತಹ ಈ ಸುಂದರವಾದ ವೇದಿಕೆಯಲ್ಲಿ. ಓಕೆ, ಈರೆ ಪಾಡಲು ಸರ್, ಯಾರಿಗೆ ಮಾರಿ ಖುಷಿ ಉಂಟು. ಎಸ್, ಹಾಕೊಳ್ಳಿ ಗಾರ್ಲ್ಯಾಂಡ್. ಯಾರು ನೀವತ್ತ? ನೀವು ಆರೇ ಪಾಡಲಿ. 2 ಜನ ಒಂಜಿ ಅಡ್ಜಸ್ಟ್ಮೆಂಟ್ ಮಾಡ್ತಲ್ಲ ಯಾರಲ್ಲ. ಹಾ, ನಮ್ಮ 2 ಜನ ಒಂಜಿ ಆತ ವಾಲೆ ಕೊಡೋದು ಗೊತ್ತಾಯ್ಜಿ. ಓಕೆ, ಎಸ್. ಈಗ ಕೈಯನ್ನ ಹಿಂದೆ ಕಟ್ಟಿ ಕೈಯಲ್ಲಿ ಮುಟ್ಟದೆ ಬೆಲೂನನ್ನ ಅಪ್ಪಿಕೊಂಡು ಹೊಡಿಬೇಕು. ಆರು ಬತ್ತಿಂದ ಯಾನ ಮಲ್ಪ ಒಟ್ಟಿಗೂ ಯಾನ ಸೇರುವ ಸರ್, ಜಾಗ್ರತೆ ಯಾರನ್ನ ವೆಯ್ಟ್ಗೆ. ಎಸ್, ಬೆಲೂನನ್ನ ಎಲ್ಲ ಬೆಲೂನ್ಸ್ ಹೊಡೆದು ಹೋಗಬೇಕು. ಬಟ್ ಈ ಕೆಲಸವನ್ನ ಪ್ರೀತಿಯ ಅಪ್ಪುಗೆಯಲ್ಲಿ ಅವರು ಹೊಡಿಲಿಕ್ಕೆ ಇದ್ದಾರೆ. ಇಬ್ರು ಚಡಿ ದೋಸ್ತುಗಳಲ್ವಾ, ಸೊ ಅಪ್ಪಿಕೊಂಡು ಈಗ ಹೊಡಿತಾರೆ. ನೋಡೋಣ ಯಾರು ಎಲ್ಲ ಬೆಲೂನ್ಸ್ ಅನ್ನ ಅಪ್ಪಿಕೊಂಡು ಕೈಯಲ್ಲಿ. ಆರು ಯಾಕಡೆ ಡಿಸ್ಕ್ವಾಲಿಫೈ ಆಗ್ತಾರೆ, ಯಾರಿಗೆ ವಿಷಯ ಗೊತ್ತು ಚಿಪ್ಪಲಿ. Okay. Yes. 5, 4, 3, 2, 1. ಪ್ರಶಾಂತ ನಾವಲ್ಲ. ಎಸ್, ಎಲ್ಲ ಖಾಲಿ ಆಗ್ಬೇಕು. ನನ್ನಲ್ಲ ನಾ ಮುಚ್ಚುಂಡು.
ಅವರಿಗೆ ಖಂಡಿತ ಒಂದು ನೋವಿನ ಎಣ್ಣೆ ಕೊಡಬೇಕಾದಿತ್ತು ನಾಳೆ. ಎಸ್, ಇಲ್ಲಿ ಎರಡು ಚಡ್ಡಿ ದೋಸ್ಗಳು ನೋಡಿ ಅಲ್ಲಿ ಅಂತ ಸೂಪರ್ ಆಗಿ ಆಟ ಆಡ್ತಾ ಇದ್ದಾರೆ. ನನ್ನ ರಡ್ಡು ಬಾಕಿಂಡು ಹೇಗೆ ಹೊಡಿತೀರಿ ಗೊತ್ತಿಲ್ಲ, ಹಿಂದೆಲ್ಲ ಮುಂದೆ ಹೇಗೆ ಬೇಕಾದ್ರೆ ಹೊಡೆದಾಕಿ. ಎಸ್ 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 ರೈಟ್ 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 ಸೂಪರ್ ಹರ್ಷಣ, ಸೂಪರ್ ಸೂಪರ್. ಅಯ್ಯೋ ದೇವಾ, ಮೆಲ್ಲಣ್ಣ ಮೆಲ್ಲ 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 ಮೆಲ್ಲ, ನಿಮ್ಮ ಸ್ವತ್ತುಗಳಿಗೆ ನೀವೇ ಜವಾಬ್ದಾರರು. ಎಸ್, ಮೆಲ್ಲ 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 ಮೆಲ್ಲ. ಅಯ್ಯೋ ದೇವಾ, ಎಸ್ 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 ಎಸ್. ಓ ದೇವಾ, ಎಂತ ಸ್ಪಿರಿಟ್ ಮಾರ್ರೆ, ಸೂಪರ್. ಒಬ್ಬ ಯಾರ ಹತ್ರ ಏನು ಕೇಳದಿದ್ರು ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಸರ್. ನೀವು ಬ್ಯಾಚುಲರಾ? ಮದುವೆ ಆಗಿದೆ. ಓಕೆ ಸರ್, ಹೇಗೆ ಅನಿಸ್ತು ಸರ್? ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮಾರ್ರೆ. ಯಾವ ರೀತಿಯಲ್ಲಿ ಸೂಪರ್ ಅಂತ ಗೊತ್ತಾಗ್ಲಿಲ್ಲ, ಬಟ್ ಸೂಪರ್ ಆಗಿ ಫ್ಯಾಂಟಾಸ್ಟಿಕ್ ಆಗಿ ನಮ್ಮ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಎಲ್ಲ ಬೆಲೂನ್ಸ್ ಅನ್ನ ಪಟ 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 ಅಂತ ಹೊಡೆಯುವಲ್ಲಿ ಸಹಕರಿಸಿದ ನಮ್ಮ ಮಿತ್ರರಿಗೆ ಸರ್, ಸತೀಶ್ ಅಣ್ಣ ಇಲ್ಲಿದ್ರೆ ಪಕ್ಕದಲ್ಲಿದ್ರೆ ಬಂದು ಈ ಬಹುಮಾನವನ್ನ ಸೂಪರ್ ಆಗಿ ಆಡಿದಂತ ಜೋಡಿಗಳಿಗೆ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸೂಪರ್ ಆಗಿ ಆಡಿದಂತ ಜೋಡಿಗಳು ನಮ್ಮ ಹರ್ಷಣ್ಣ ಅವರು ಫ್ಯಾಂಟಾಸ್ಟಿಕ್ ಆಗಿ ಆಡಿದ್ದಾರೆ. ಬಟ್ ಅದರಲ್ಲಿ ವಿನ್ನರ್ ಆಗಿರುವಂತದ್ದು ಅವರಲ್ಲ ಸರ್. ಎಸ್, ಈ ಜೋಡಿಗಳು ವಿನ್ ಆದದ್ದು ಅಭಿಷ್ ಬಕ್ಕ, ಸಚಿನ್ ಅಣ್ಣ ಸುಬ ಚಪ್ಪಾಳೆ ಬರಲಿ. ಇದು ನಮ್ಮ ಕಡೆಯಿಂದ ಇಬ್ಬರಿಗೂ. ಹಾಗೇನೆ ಒಂಜಿ ಫೋಟೋ ಅಂತ ಅದ್ಭುತವಾಗಿ ಆಟ ಆಡಿದ್ದಾರೆ. ಕೊಡ್ಲೇಬೇಕು ಸರ್, ನಡ್ಕೊಂಡೇ ಇದ್ದೇನೆ, ಖಂಡಿತ ಕೊಡಬೇಕು ಸರ್. ಇಂದು ಅದೆರಡು ಜೋಡಿಗಳು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತೇವೆ. ಒಂದು ಇವರಿಗೆ ಅವರಿಗೆ ಜೋಡಿಗಳಿಗೆ ಒಂದು ಪೋಲೆ ಸರ್.
ಕುಣಿಯುವ ತಾಳ ಮಳೆ ಹನಿ ತರುವುದು ತಾಳ ನೀನ ಪ್ರಕೃತಿಯ ಬರೆದ ಮಮತೆಯ ಸೊಗಸಿನ ಸುಂದರ ಥ್ಯಾಂಕ್ ಯು. ಅಟ್ ಲೀಸ್ಟ್ 3 ಅಥವಾ 4 ಜನ ಲೇಡೀಸ್ ಅನ್ನ ಕರಿಬಹುದು ನೀವು ಸ್ಟೇಜ್ಗೆ. ಯಾರನ್ನು ಪಾಯಿಂಟ್ ಔಟ್ ಮಾಡ್ತೀರೋ ಅವರು ಖಂಡಿತವಾಗಿ ವೇದಿಕೆಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಮೇಲೆ ಅವರಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಯಾರನ್ನ ಪಾಯಿಂಟ್ ಔಟ್ ಮಾಡ್ತೀರೋ ಅವ್ರು ಬರ್ತಾರೆ. ಇನ್ನು ಬೇಕಿದ್ರೆ ಒಬ್ಬರನ್ನ ಕರ್ಕೊಳ್ಬಹುದು. ಈ ಎಂಡಿಂದ ಅನ್ನಪೂರ್ಣ ಅವರು 4 ಜನ ಇದ್ದಾರೆ. ಈ ಟಾಸ್ಕ್ ಫಾರ್ ದ ಫಸ್ಟ್ ಟೈಮ್ ನಾವು ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ನೀವು ನನ್ನ ಜೊತೆಗೆ ನಿಮ್ಮ ಸಹಕಾರ ತುಂಬಾ ತುಂಬಾ ತುಂಬಾನೇ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ನಾವು ಮೊದಲು ಎದುರು ಬದುರು ಸಿಕ್ಕುವಾಗ ತುಂಬಾ ಮಾತಾಡ್ತಿದ್ವಿ, ಈಗ ಪುರ್ಸೋತಿಲ್ಲ. ಆಮೇಲೆ ಪೋಸ್ಟ್ ಮಾಡ್ತಿದ್ವಿ, ಟೆಲಿಗ್ರಾಮ್ ಕಳಿಸ್ತಿದ್ವಿ, ಅದಕ್ಕೂ ಪುರ್ಸೋತಿಲ್ಲ. SMS ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದು ಆಯ್ತು. ಅದರಲ್ಲಿ ಹೇಗಿದ್ಯಾ ಅಂತ ಹೇಳಿದ್ರೆ ಚೆನ್ನಾಗಿದ್ದೇನೆ ಅಥವಾ ಬೇಸರದಲ್ಲಿದ್ದೇನೆ ಅಂತ ಹೇಳುವಂತ ಟೈಮ್ ಇಲ್ಲ. ನಾವು ಏನ್ ಬಳಸ್ತೇವೆ? ಇಮೋಜಿಸ್ ಬಳಸ್ತೇವೆ ಅಲ್ವಾ? ರೈಟ್. ನಾವೆಲ್ಲ ಕೇವಲ ಎಕ್ಸ್ಪ್ರೆಷನ್ ಅಲ್ಲೇ ಎಲ್ಲ ಮುಗಿಸಿಬಿಡ್ತೇವೆ. ಮೇಡಮ್ ಭರತನಾಟ್ಯದ ಪ್ರವೀಣರು ತಾವು, ನೀವು ಜಡ್ಜ್ ಮಾಡಬೇಕು ಎಕ್ಸ್ಪ್ರೆಷನ್ ಸರಿ ಕೊಡ್ತಾರಾ ಇಲ್ವಾ. ಇಲ್ಲಿ ಈ 4 ಜನರಲ್ಲಿ ಯಾರು ಎಕ್ಸ್ಪ್ರೆಷನ್ ಕ್ವೀನ್ ಆಗ್ತಾರೆ ಅಂತ ನೋಡುವಂತ ಸಂದರ್ಭ. ನನ್ನ ಹತ್ರ ಇಮೇಜಸ್ ಇದೆ. ಆ ಇಮೇಜಸ್ ಅನ್ನು ನೋಡಿಕೊಂಡು ಯಾರು ಚೆನ್ನಾಗಿ ಅದೇ ತರ ಎಕ್ಸ್ಪ್ರೆಷನ್ ಅನ್ನ ಮುಖದಲ್ಲಿ ತೋರಿಸ್ತಾರೋ ಅಥವಾ ನೀವು ಆಂಗಿಕವಾಗಿ ತೋರಿಸಬಹುದು, ಅವರಿಗೆ ನಮ್ಮ ಜಡ್ಜಸ್ ಜಡ್ಜ್ಮೆಂಟ್ ಕೊಡ್ತಾರೆ. ವಿನ್ನರ್ ಯಾರು ಆಗ್ತಾರೆ ನೋಡುವ. ಸೊ ರಾಜೇಶ್ವರಿ ಅವರು ಬರ್ಬೇಕಾ? ಎಸ್, ಕರ್ಸಿ. ಮೇಡಮ್ ಬನ್ನಿ. ನೀವಿಲ್ದೆ ಸ್ಟೇಜ್ ಅಪೂರ್ಣ ಆಗ್ತಾ ಇದೆ, ಬಂದ್ಬಿಡಿ. ಬಯಸ್ತಾ ಇದ್ದಾರೆ. ಬೇರೆ ಯಾರು ಬೇಕಿತ್ತು? ಯಾವ ಮೇಡಮ್ ಹೇಳಿ? ಓಕೆ. ಬೇರೆ ಯಾರಾದ್ರೂ ಇಲ್ಲಿ ಆ ಕಡೆ ಹಿಂದೆ ತುಂಬಾ ಜನ ಮುಖ ಮುಚ್ಕೊಳ್ತಾ ಇದ್ದಾರೆ, ನಮ್ಮನ್ನು ಕರೆಯೋದು ಬೇಡ ಅಂತ ಹೇಳಿ. ಸೊ ಅವರೆಲ್ಲ ಅನಿಲ ಮೇಡಮ್ ಬನ್ನಿ ಅಲ್ಲ. ಎಸ್ ಹಾಗೆ ಬರಲಿ. ಚಪ್ಪಾಳಿ. ಓಕೆ, 5 ಜನ ಇದ್ದಾರೆ. ಇದರಲ್ಲಿ ಇವತ್ತಿನ ನಮ್ಮ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಯಾರು ಪಟ್ಟ ಪಡಿತಾರೆ ನೋಡೋಣ. ಸ್ವಲ್ಪ ದೂರ ನಿಂತ್ಕೊಳ್ಳಿ. ಐ ಮೀನ್ ಗ್ಯಾಪ್, ಹಿಂದೆ ಹೋಗಬೇಡಿ. ನಾವು ಹಿಂದೆ ಹೋಗ್ಲಿಕ್ಕೆ ಇಲ್ಲವೇ ಇಲ್ಲ, ನಾವೆಲ್ಲ ಮುಂದೆ ಬರುವವರ ಲೈಫಲ್ಲಿ. ಸೊ ಗ್ಯಾಪ್ ಕೊಟ್ಕೊಂಡು ನಿಂತ್ಕೊಳ್ಳಿ. ಹೀಗೆ ನಿಂತು ಅದರ ಸ್ವಲ್ಪ ಪಕ್ಕದಲ್ಲಿ ಗ್ಯಾಪ್. ಮೇಡಮ್ ಇಲ್ಲಿ ಬನ್ನಿ. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್. ಓಕೆ, ಅಲ್ಲಿ ಸ್ವಲ್ಪ ಗ್ಯಾಪ್. ಎಸ್, ಓಕೆ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ? ಹೊಸ ದೊಡ್ಡ ಕ್ಯಾಮರಾ ಮಾರು. ಒಂದು ಮೊಬೈಲ್ ಕ್ಯಾಮ್ರಾ ಕೂಡ ಓಪನ್ ಆಗ್ತಾ ಇಲ್ಲ, ಕಿಸೆ ಒಳಗೆ ಬೆಚ್ಚಿಗೆ ಕೂತಿದೆ. ಎಸ್. ಓಕೆ, ಫಸ್ಟ್ ಇಮೇಜ್ ಬಂದುಬಿಟ್ಟು ಬಹಳ ಸಿಂಪಲ್ ಆಗಿರುವಂತಹ ಇಮೇಜ್. ಇದನ್ನ ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಯಾರು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೋ ನೋಡೋಣ. ಈ ಚಿತ್ರದಲ್ಲಿ ಏನ್ ಕಾಣ್ತಾ ಇದೆಯೋ ಅದನ್ನೇ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲ? ಎಲ್ಲರ ಎಕ್ಸ್ಪ್ರೆಷನ್ ನೋಡಿ, ಯಾರು ಬೆಸ್ಟ್ ಮಾಡ್ತಾರೆ ಅಂತ ನೋಡಿ. 3, 2, 1 ಗೋ.
ಯಾರಿಗೆ ವೋಟಿಂಗ್ ಹಾಕೋಣ? ಜಾಸ್ತಿ ವೋಟ್ ಯಾರಿಗೆ ಹೋಗುತ್ತೆ? ಯಾರ ಎಕ್ಸ್ಪ್ರೆಷನ್ ಚಂದ ಆಗಿದೆ? ಮೇಡಮ್ ಮಲ್ಲಿಗೆ ಬಿಟ್ರ ಅಂತ. ಇದೇ ಎಕ್ಸ್ಪ್ರೆಷನ್ ಸಭೆಗೊಮ್ಮೆ ಕೊಡುವ ಎಕ್ಸ್ಪ್ರೆಷನ್ ಪ್ಲೀಸ್ ವಿತ್ ಸೌಂಡ್. ಎಸ್, ಸೂಪರ್. ಬೇರೆ ಬೇರೆ ಟೋನ್ಸ್ನ ಸೌಂಡ್ಗಳು ಬಂದಿದೆ ನಮಗೆ. ಥ್ಯಾಂಕ್ ಯು. ಚೆನ್ನಾಗಿತ್ತಲ್ಲ ಇವತ್ತಿನ ಕಾರ್ಯಕ್ರಮ? ಎಸ್, ನೋಡ್ತಾ ಇರಿ. ಜಡ್ಜ್ಮೆಂಟ್ ಕೊಡುವ ಕೆಲಸ ನಿಮಗೆ ಬಿಟ್ಟಿದ್ದೇನೆ. ಇದೇ ಆಕ್ಷನ್ ಅಲ್ಲಿ ಒಂದು 10 ಸೆಕೆಂಡ್ ಸ್ಟಿಲ್ ಆಗಿ ಎಲ್ಲರ ಮುಖ ಮೇಲೆ ನಂಗೆ ನೋಡಬೇಕು. ಅವ್ರ ಯಜಮಾನರೆಲ್ಲರೂ ನೋಡಿರ್ತಾರೆ. ಓಕೆ ಓಕೆ, ಶ್ರದ್ಧಾ, ಎಸ್, ಒಳ್ಳೆಯದಿದೆ ಐಡಿಯಾ. ಎಸ್, ಪ್ರೀತಿಯನ್ನ ಕೊಡುವಂಥದ್ದು. ಓಕೆ, ಕೊನೆಯ 2 ಇಮೇಜ್ ಇದೆ. ಮೇಡಮ್ ಸರಿ ನೋಡಿ, ಅದ್ರಲ್ಲಿ ಅಲ್ಲೂ ಬಿಡ್ತಾ ಇಲ್ಲ. ಇಲ್ಲಿ ಬಾ, ನಿನ್ನ ಎಕ್ಸ್ಪ್ರೆಷನ್ ಚಂದ ಇದೆ. ಇಲ್ಲಿ ಬಾ, ಮೇಲೆ ಬಾ. ಓಕೆ, ಆ ಕಡೆ ಮುಖ ಮಾಡು. ಅಣ್ಣ ಎಂಚ ತಡೆವಲ್ಲಿ ಮಾರಾಯ. ಓಕೆ, ಎಸ್, ಈ ಎಕ್ಸ್ಪ್ರೆಷನ್ ಇಲ್ಲ, ಕೆಳಗಡೆ ತುಂಬಾ ಚೆನ್ನಾಗಿತ್ತು. ಓಕೆ, ಅಂಡ್ ಲಾಸ್ಟ್ ಅಂಡ್ ಫೈನಲ್ ಎಕ್ಸ್ಪ್ರೆಷನ್. ಏನೇ ಆಗಲಿ, ಸಿಟ್ಟಿತ್ತು, ಕೋಪ ಇತ್ತು, ಅಳು ಇತ್ತು, ನಗು ಇತ್ತು, ಏನೇ ಇರಲಿ, ನಿಮಗೂ ನಮಗೂ ಎಲ್ಲರಿಗೂ ವಿಶೇಷವಾಗಿ 1 2 3 4 5 6 7 8 9 10 11 12 13 14 15 16 17 18 19 20 ಎಸ್, ಮೇಡಮ್ಗೆ. ಓಕೆ, 14 ಇಲ್ಲಿ 3 4 5 6 7 8 9 10 11 ಅಲ್ಲಿ 2 ಕೈ ಎದ್ಕ ಇದ್ದಾರೆ. 2 ಕೈ 1 2 3 4 5 6 7 8 9 10 11 12. ಓಕೆ, ಟೈ ಆಗಿದೆ. ಇಲ್ಲಿ 16 17 18 20 21 22. ಸೊ ಇಲ್ಲಿ ಮತ್ತು ಅಲ್ಲಿ, ಆ ಕಡೆ ಮತ್ತು ಈ ಕಡೆ ಸ್ವಲ್ಪ ಹತ್ರ ಇದೆ. ಕ್ಲೋಸ್ ಇತ್ತು ಕಾಂಪಿಟೇಷನ್. ಬಟ್ ಶ್ರದ್ಧಾ ಅವರಿಗೆ ಬಹುಮಾನ ಕೊಡ್ಬೋದಾ? ಎಸ್ ಆದ್ರೆ ಮೇಡಮ್, ನಾನೇ ಮೇಡಮ್ ಅವರೇ ಕೊಡ್ಬೋದಾ? ಇಲ್ಲ, ಇಲ್ಲಿಗೆ ಎಕ್ಸ್ಪ್ರೆಷನ್ ಇಲ್ಲಿಗೆ. ಸೊ ಭರತನಾಟ್ಯದವರ ಮೇಡಮ್ ಕಡೆಯಿಂದ ಇಲ್ಲಿಗೆ, ಆ ಕಡೆ ಫ್ಯಾನ್ಸ್ಗಳು ಅದಿರುತ್ತಲ್ವಾ, ಏನದು ಜಿ ಟಿವಿ ವಿನ್ನರ್ ಮತ್ತು ಫ್ಯಾನ್ಸ್ ವಿನ್ನರ್ ಅಂತ 2 ಕೊಡ್ತಾರಲ್ಲ, ಈ ತರ ಈಗ ಇಬ್ಬರಿಗೂ ಪ್ರೈಸ್ ಕೊಡೋಣ ನಾವು. ಫಸ್ಟ್ ಬಂದುಬಿಟ್ಟು ಸುಧಾ ಮೇಡಮ್ ಎಲ್ಲಿದ್ದೀರಿ? ಸುಧಾ ಮೇಡಮ್ ಇದೇ ಪ್ರೈಸ್ ಕೊಡ್ಲಿ. ಬಲೆ ಇಲ್ಲಿ ಯಾರಿಗೆ? ನಿಮ್ಮ ಓಟು ಮೇಡಮಿಗ? ಅವರೇ ಒಂದು ನಿರ್ಧಾರಕ್ಕೆ ಬರಲಿ ಅಲ್ಲ. ಇಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು. ಅದನ್ನ ಈಗ ಇಟ್ಕೊಳ್ಳಿ ಮೇಡಮ್, ಸ್ವಲ್ಪ ಹೀಗೆ. ಓಕೆ, ಎಸ್, ಆ ಎಕ್ಸ್ಪ್ರೆಷನ್ ಎಲ್ಲರೂ 3 ಜನ ಕೊಡ್ತೀರಾ? ಕಣ್ಣೋಡಿಯಕ. ಎಸ್, ಓಕೆ. ಅಂಡ್ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಇದರ ಪ್ರೈಸ್ ಬಂದ್ಬಿಟ್ಟು, ರೇಟ್ ಬಂದ್ಬಿಟ್ಟು ನೀವು ಹೇಳಿದ್ದು 18 ಹೇಳಿದ್ದು. ಇದರ ದುಡ್ಡು ಇದಕ್ಕೆ ಕೊಟ್ಟಿರುವಂತದ್ದು 22 ರೂಪಾಯಿ 20 ಪೈಸೆ. 23 ಒಂದು ಅಲ್ಲಿ ಇಲ್ಲಿ ತೂಕ ಒಂದ್ಸರಿ ಹೇಳಿದ್ರೆ ಹೇಗೆ ಸರ್? ತೂಕ ಸರಿ ಅದ್ರ ಪಾಸ್ ಅಲ್ಲ, ಕರೆಕ್ಟ್. ಸೊ ಇಲ್ಲಿ ಪ್ರೈಸ್ ಕೊಡ್ಬೋದಾ? ಪ್ರೈಸ್ ಇಬ್ಬರಿಗೂ ಕೊಡ್ಬೇಕು. ಇಲ್ಲ ಮಾರ್ರೆ, ನಿಮಗೆ ಗೊತ್ತಿಲ್ಲ, ಇದ್ರದ್ದು ಬಾಳೆಹಣ್ಣಿದ್ದು ಪಾಯಸ ಮಾಡ್ಬೇಕಿದ್ರೆ ಇದಕ್ಕಿಂತ ಜಾಸ್ತಿ ಅವರು ಕುಳಿಸ್ತಾರೆ. ನೋಡಿದ್ರೆ ಎಲ್ಲಾದ್ರೂ ಬಾಳೆಹಣ್ಣು ಪಾಯಸ ಮಾಡ್ಬೇಕಿದ್ರೆ ಇದು ಕಪ್ಪಾಗಿ ಮೆತ್ತಗಾಗಿರ್ಬೇಕು. ಬಟ್ ತಿನ್ಲಿಕ್ಕೆ ರುಚಿ ಬಾಳೆಹಣ್ಣು ನೋಡಿದ್ರೆ ಮಾತ್ರ ಪಾಯಸ ಬೇಡ ಅಂತ ಅನ್ಸುತ್ತೆ. ಎನಿಹೌ ಸರ್, ಇರ್ಲ ಬಲ್ಲೆ ಸರ್, ಪ್ರೈಸ್ 2 ಜನ ಪ್ರೈಸ್ ಕೊರ್ದು ಸ್ಟೇಜ್ ಖಾಲಿ ಮೇಲೆ ಬರಲ್ಲ. ಪಲ್ಲೆ ಸರ್. ಓಕೆ ಸರ್. ಸುಧಾ ಮೇಡಮ್ 2 ಜನಕ್ಕೆ ಕೊರ್ಲೆ ಎಕ್ಸಾಕ್ಟ್ ರೇಟ್ ಪಂಡ ಮೇಡಮ್ಗೂ. ಎಸ್, ಅಂಚನೆ ಆಯ್ತಾ? ಓಕೆ, ವೆಯ್ಟ್ ಪನ್ನಾರು ಬೊಕ್ಕ ರೇಟ್ ಪನ್ನಾರು ಪ್ರೈಸ್.
ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ, ಅದರ ಜೊತೆಗೆ ನಮ್ಮನ್ನ ಮತ್ತೆ ನಿಮ್ಮ ಮನೆ ಅಂಗಳಕ್ಕೆ ಕರೆದು ಅದೇ ಪ್ರೀತಿಯನ್ನ ಕೊಟ್ಟು ನಮ್ಮನ್ನ ಹರಸಿದ್ರಿ, ಬೆಳೆಸಿದ್ರಿ ಸತೀಶಣ್ಣ ಮತ್ತು ಸುಧಾ ಮೇಡಮ್ ಇವರಿಗೆ ದಯವಿಟ್ಟು ಸ್ವಲ್ಪ ಈ ಕಡೆ ಬನ್ನಿ. ಇನ್ನೂ ಚರ್ಚೆ ನಡೀತಾ ಇದೆ ಇದರಲ್ಲಿ. ನಾಳೆ ಏನದು ಟಿವಿಯಲ್ಲೆಲ್ಲ ಪ್ಯಾನಲ್, ಓಪನ್ ಪ್ಯಾನಲ್ ಚರ್ಚೆ ಮಾಡೋಣ ಹೇಗೆ ಏನದು. ಬಟ್ ಸೂಪರ್ ಪಾರ್ಟಿಸಿಪೇಷನ್ ಸರ್. ಇವತ್ತು ನಮ್ಮನ್ನ ಈ ದೀಪಾವಳಿಯ ಸಂಭ್ರಮದಲ್ಲಿ ಭಾಗಿಯಾಗುವಂತೆ ಮಾಡಿದ್ರಿ. ಇನ್ನು ಆ ಕಡೆ ಹೋಗಿ ನಾವು ಪಟಾಕಿ ಹೊಡಿಲಿಕ್ಕಿದ್ದೇವೆ. ಅದ್ರ ಜೊತೆಗೆ ನಮ್ಮಲ್ಲಿ ಕ್ಯಾಂಡಲ್ಸ್ ಇದೆ, ಕ್ಯಾಂಡಲ್ ಬೆಳಗ್ಗೆ ಒಂದು ಗೀತೆಯನ್ನು ಹಾಡ್ಲಿಕ್ಕಿದ್ದೇವೆ. ಎಸ್, ಡ್ಯಾನ್ಸ್ ಚಾಲೆಂಜ್ ಇದೆ, ಖಂಡಿತ ಇದೆ. ದಂಪತಿಗಳ ಹತ್ರ ಒಂದೆರಡು ಮಾತಾಡ್ತಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತ ಸಮಯ. ಡ್ಯಾನ್ಸ್ ಇದೆ, ಪಟಾಕಿ ಆದ ನಂತರ. ಸತೀಶಣ್ಣ, ಮದುವೆಯಾಗಿ ಎಷ್ಟು ವರ್ಷ? 16, 17, 16 ಮದುವೆಯಾಗಿ 16 ವರ್ಷದ ದಾಂಪತ್ಯ ಜೀವನ ಅವರದು. ನಿಮ್ಮದು ಕೂಡ ಅಷ್ಟೇ ಅಲ್ಲ, 16 ವರ್ಷ ಅಲ್ಲ? ಸರಿ, ನಂಗೆ ಗೊತ್ತಿದೆ ಅದು ಎಕ್ಸಾಕ್ಟ್ಲಿ ಹಾಗೇನೆ. ಈ 16 ವರ್ಷದ ದಾಂಪತ್ಯ ಜೀವನ, ಮುದ್ದಾದ 2 ಮಕ್ಕಳು, ಶಾರ್ವಿ ಮತ್ತು ಸನ್ವಿತ್, ಮುದ್ದಾದ ಮಕ್ಕಳು. ಓಕೆ, ಒಂದೇ ಒಂದು ನಿಮಿಷ, ಚಾರು ಹೊರ ಕೊರಲ್ಯ ಮಕ್ಕಳು ಒಮ್ಮೆ ಕೆಳಗೆ ಇಳಿಬೇಕು. ಇಲ್ಲಿ ಮದುವೆಗಂತೂ ನಾವು 16 ವರ್ಷದ ಹಿಂದೆ ಹೋಗಲಿಲ್ಲ, ಹಾಗಾಗಿ ದಂಪತಿಗಳು ಕೂತ್ಕೊಳ್ಳಿ ಸರ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಓಕೆ, 16 ವರ್ಷದ ದಾಂಪತ್ಯ ಜೀವನದ ದಂಪತಿಗಳು ನಮ್ಮ ಜೊತೆಗಿದ್ದಾರೆ. ಸಾವೊಂದೇ ಉಂಡು ಆಯ್ತಾ ಒಟ್ಟಿಗೂ ನಮ್ಮ ದಯವಿಟ್ಟು ಎಲ್ಲರ ಗಮನಕ್ಕೆ, ವೆಜ್ ಕೌಂಟರ್ ಮೇಲೆ ಇದೆ. ವೆಜ್ ಕೌಂಟರ್, ಸಸ್ಯಾಹಾರಿ ಭೋಜನದ ಕೌಂಟರ್ ಅಲ್ಲಿ ಮೇಲ್ಗಡೆ ಇದೆ. ನಾನ್ ವೆಜ್ ಕೌಂಟರ್ ಇಲ್ಲಿ ಹಿಂಭಾಗದಲ್ಲಿ ಇದೆ. ದಯವಿಟ್ಟು ಎಲ್ಲರ ಗಮನಕ್ಕೆ. ಸತೀಶಣ್ಣ, ಎಲ್ಲರೂ ಎಂಗೇಜ್ ಆಗಿದ್ದಾರೆ, ಹಾಗೆ ನಿಮ್ಮನ್ನ ಜಾಸ್ತಿ ಮಾತಾಡಿಸುವಂತ ಪ್ರಮೇಯ ಬರ್ತಾ ಇಲ್ಲ. ಹಾಗಾಗಿ ಈ ದಂಪತಿಗಳ ಹತ್ರ ಏನೋ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಎಲ್ಲರೂ ಹಸಿದಿದ್ದಾರೆ, ಹಸಿವು ಆಗ್ತಾ ಇದೆ. ಅದ್ರ ಜೊತೆಗೆ ಪಟಾಕಿ ಹೊಡಿಸೋ ಸಂಭ್ರಮದಲ್ಲಿದ್ದಾರೆ. ಸತೀಶಣ್ಣ, ಮತ್ತೊಮ್ಮೆ ಈ ಮುದ್ದಾದ ದಂಪತಿಗಳಿಗೆ, ಈ ಜೋಡಿಗಳಿಗೆ ನಮ್ಮ ಕಡೆಯಿಂದ ಬಂದಿರುವಂತ ಎಲ್ಲ ಬಂಧುಮಿತ್ರ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ, ಕಲಾವಿದರಾಗಿ ಜೊತೆಗೆ ಕಲಾ ಪೋಷಕರಾಗಿ ತಾವು ಮುಂದುವರಿತಾ ಇದ್ರಿ. ನಿಮ್ಮ ಈ ದಾಂಪತ್ಯ ಜೀವನ, ನಿಮ್ಮ ಈ ಕಲಾ ಜೀವನ ಮತ್ತು ವೃತ್ತಿ ಜೀವನ ಎಲ್ಲ ವಿಚಾರಗಳು ಕೂಡ ನಿಮಗೆ ಭಗವಂತನ ಸಂಪೂರ್ಣ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್ ಸರ್. ಎಸ್, ಆಕ್ಚುಲಿ ಆರನ್ನು ಗೊಬ್ಬ ಹೊಡೆದಿತ್ತೆ ನಮ್ಮ ವ್ಯೂವರ್ಸ್ ಕಮ್ಮಿ ಉಳ್ಳೇರು ಅಂಚಾದ ಗೊಬ್ಬ ಉಜಿತ್ತೆ ಸೀದಾ ವನಸದ ಕೌಂಟರ್ಗೆ ಆಯ್ತಾ. ಒಟ್ಟೊಟ್ಟಿಗೂ ಪಟಾಕಿಲ್ಲ, ಪಿರೋದ ಸೈಡ್ ಪಟಾಕಿಲ್ಲ, ಪುಡಪಾರಲ್ಲ. ದೀಪಾವಳಿಯ ಸಂಭ್ರಮವನ್ನು ಸಂಭ್ರಮಿಸಲಿಕ್ಕಿದ್ದೇವೆ ನಾವು, ನೀವೆಲ್ಲರೂ ಸೇರಿ ಸಂಭ್ರಮಿಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಧಾಕ. ರೋಟರಿ ಮಿತ್ರರು, ಅವರ ಕುಟುಂಬಕ್ಕೆ ಅಷ್ಟು ದೂರದಿಂದ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಹಳ್ಳಿಗೆ ಬಂದಿದ್ದೀರಿ. ನಿಮ್ಮನ್ನು ನಾವು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಖುಷಿಯಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಬಹಳ ಸುಂದರವಾಗಿ ನಮ್ಮ ಕಾರ್ಯಕ್ರಮವನ್ನು ರಂಜಿಸಿದ ನನ್ನ ಮಿತ್ರರು, ಕೃಷ್ಣರಾಜ್ ಸುಳ್ಯದ KVGಯ ಇಂಜಿನಿಯರಿಂಗ್ ವಿಭಾಗದ ಅಧ್ಯಾಪಕರು, ಬಹಳ ಅದ್ಭುತ ಒಂದು ಕಲಾವಂತಿಕೆಯನ್ನು ಹೊಂದಿರುವಂಥವರು, ಅವರಿಗೆ ನಮ್ಮ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ನನಗೆ 2 ಗುರುಗಳು ಅಂತ ಹೇಳ್ತೇನೆ. ಒಂದು ಸುನೀತಾ ಮೇಡಮ್ ನಮಗೆ ಸಂಗೀತವನ್ನು ಹೇಳಿಕೊಟ್ಟಂಥವ್ರು, ಇನ್ನೊಂದು ಚಂದ್ರಶೇಖರ್ ಹೆಗ್ಡೆ ಸರ್, ಪ್ರವೀಣ್ ಸರ್, ಇವರಿಗೆ ಕೂಡ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ರೋಟರಿ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.